ಸಂಪನ್ನಗೊಳ್ಳಲಿದೆ. ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ಹೊಸಕುರಲ್ ಟಿವಿ ವಾಹಿನಿಯ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರು ವಹಿಸಿಕೊಳ್ಳಲಿದ್ದು, ಕಾರ್ಯಕ್ರಮದಲ್ಲಿ ಆಶಯ ಭಾಷಣವನ್ನು ನೀಡೋದಕ್ಕೆ ಉಳ್ಳಾಲ ಕಾರ್ಯನಿರತರ ಪತ್ರಕರ್ತರ ಸಂಘದ ಅಧ್ಯಕ್ಷರು ಜೊತೆಗೆ ಉದಯವಾಣಿ ಪತ್ರಿಕೆಯ ವರದಿಗಾರರು ಆಗಿರುವಂತಹ ಶ್ರೀ ವಸಂತ ಕೊಣಾಜೆ ಇವರು, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಂವಾದವನ್ನು ನಡೆಸುವುದಕ್ಕೆ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ ಪೊಯ್ಯತ್ತ ಬೈಲು, ವಾರ್ತಾ ಭಾರತಿ ಪತ್ರಿಕೆಯ ಉಳ್ಳಾಲ ವಿಭಾಗದ ವರದಿಗಾರರಾಗಿರುವಂತಹ ಶ್ರೀಯುತ ಹಂಜಾ ಮಲಾರ್ ಅವರು, ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು ಹಾಗೂ ಉಳ್ಳಾಲ ತಾಲೂಕು ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಶ್ರೀ ಸತೀಶ್ ಕೊಣಾಜೆ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಜೊತೆಗೆ ವಿಜಯವಾಣಿಯ ಉಳ್ಳಾಲ ವಿಭಾಗದ ವರದಿಗಾರರಾಗಿರ್ತಕ್ಕಂತಹ ಶ್ರೀ ಅನ್ಸರ್ ಇನೋಳಿ ಅವರು, ದಾಜ್ವರ್ಲ್ಡ್ ವಾಹಿನಿಯ ವರದಿಗಾರರು ಹಾಗೂ ಜಿಲ್ಲಾ ಸಂಘದ ಸದಸ್ಯರಾಗಿರ್ತಕ್ಕಂತಹ ಶ್ರೀ ಮೋಹನ್ ಕುತ್ತಾರ್ ಅವರು, ಕನ್ನಡಪ್ರಭ ವಾಹಿನಿಯ ಉಳ್ಳಾಲ ವಿಭಾಗದ ವರದಿಗಾರರಾಗಿರ್ತಕ್ಕಂಥ ಶ್ರೀಮತಿ ವಜ್ರ ಗುಜರನ್ರವರು ಭಾಗವಹಿಸಬೇಕಿತ್ತು. ಅನಿವಾರ್ಯ ಕಾರಣಗಳಿಂದ ಅವರು ಭಾಗವಹಿಸ್ತಾ ಇಲ್ಲ. ಜೊತೆಗೆ ವಿಜಯ ಕರ್ನಾಟಕ ಪತ್ರಿಕೆಯ ಉಳ್ಳಾಲ ವಿಭಾಗದ ವರದಿಗಾರರು ಜೊತೆಗೆ ಸಂಘದ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ ಸತೀಶ್ ಪುಂಡಿಕಾಯಿ ಇವರು ಈ ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ವೇದಿಕೆಗೆ ಆಗಮಿಸಬೇಕಾಗಿ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋದಕ್ಕೆ ಸಂಘದ ಸದಸ್ಯರಾಗಿರ್ತಕ್ಕಂಥ ಗುಣಾಜೆ ರಾಮಚಂದ್ರ ಭಟ್ ಜೊತೆಗೆ ತ್ಯಾಗಂ ಹರೇಕಳ ಇವರನ್ನು ಆತ್ಮೀಯವಾಗಿ ಇವರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಕನ್ನಡದ ಶಾಲನ್ನು ನೀಡಿ ಹೂವನ್ನು ಅರ್ಪಿಸಿ ವೇದಿಕೆಗೆ ಆಹ್ವಾನಿಸೋದಕ್ಕಾಗಿ ಗುಣಾಜೆಯವರ ಜೊತೆಗೆ ತ್ಯಾಗಂ ಹರೇಕಳ ಇವರು ದಯವಿಟ್ಟು ವೇದಿಕೆಗೆ ಬಂದು ಕನ್ನಡದ ಶಾಲು ಜೊತೆಗೆ ಹೂವನ್ನು ಅರ್ಪಿಸಿ ಪತ್ರಕರ್ತ ಮಿತ್ರರಾದಂತಹ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹೊಸಕುರಲ್ ನಿರ್ದೇಶಕರಾದ ಶ್ರೀಯುತ ವಿದ್ಯಾಧರ್ ಶೆಟ್ಟಿ ಅವರಿಗೆ, ಜೊತೆಗೆ ಉಳ್ಳಾಲ ಪತ್ರಕರ್ತರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ವಸಂತ ಕೊಣಾಜೆ ಅವರಿಗೆ, ವಾರ್ತಾ ಭಾರತೀಯ ವರದಿಗಾರರಾಗಿರ್ತಕ್ಕಂತಹ ಹಂಜಾ ಮಲಾರ್ ಅವರಿಗೆ, ಪ್ರಜಾವಾಣಿಯ ವರದಿಗಾರರಾಗಿರ್ತಕ್ಕಂತಹ ಸತೀಶ್ ಕೊಣಾಜೆ ಅವರಿಗೆ, ವಿಜಯವಾಣಿಯ ವರದಿಗಾರರಾಗಿರ್ತಕ್ಕಂತಹ ಅನ್ಸರ್ ಇನೋಳಿ ಅವರಿಗೆ, ದಾಜ್ವರ್ಲ್ಡ್ನ ವರದಿಗಾರರಾಗಿರ್ತಕ್ಕಂತಹ ಮೋಹನ್ ಕುತ್ತಾರ್ ಅವರಿಗೆ, ವಿಜಯ ಕರ್ನಾಟಕದ ವರದಿಗಾರರಾಗಿರ್ತಕ್ಕಂತಹ ಸತೀಶ್ ಪುಂಡಿಕಾಯಿ ಅವರಿಗೆ, ಕನ್ನಡದ ಶಾಲನ್ನು ಅರ್ಪಿಸಿ ಧನ್ಯವಾದಗಳು ಗುಣಾಜೆ ಅವರಿಗೆ, ಜೊತೆಗೆ ತ್ಯಾಗಂ ಹರೇಕಳ ಸರ್ ಅವರಿಗೆ. ಬಂಧುಗಳೇ, ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಪತ್ರಿಕೋದ್ಯಮದ ಸವಾಲುಗಳು ಅನ್ನುವಂತಹ ಒಂದು ಸಬ್ಜೆಕ್ಟನ್ನು ವಿಷಯವನ್ನು ಇಟ್ಟುಕೊಂಡು ಇವತ್ತು ಒಂದು ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾವೆ. ಗ್ರಾಮೀಣ ಪತ್ರಿಕೋದ್ಯಮ ಅನ್ನುವಂಥದ್ದು ಅತ್ಯಂತ ಕಷ್ಟಕರವಾದ ಒಂದು ಪತ್ರಿಕೋದ್ಯಮ ಅಂತಲೇ ಹೇಳ್ಬೋದು. ಗ್ರಾಮೀಣತೆಯನ್ನು ಇವಾಗಿನ ಕಾಲಘಟ್ಟಕ್ಕೆ ನೋಡೋದಿದ್ರೆ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಗ್ರಾಮೀಣ ಪತ್ರಿಕೋದ್ಯಮ ಬಹಳಷ್ಟು ಸುಲಭ ಅನ್ನುವಂಥ ಮಾತುಗಳು ಕೂಡ ಇವೆ. ಇವೆಲ್ಲವನ್ನು ಒಟ್ಟು ಸೇರಿಸಿಕೊಂಡು ಈ ಸಂವಾದವನ್ನು ನಡೆಸೋದಕ್ಕೆ ನಮ್ಮೊಂದಿಗೆ ಪತ್ರಕರ್ತರಿದ್ದಾರೆ. ಈ ಜೊತೆಗೆ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂವಾದದ ಆಶಯ ಭಾಷಣವನ್ನು ನಡೆಸುವಂತೆ ನಮ್ಮ ಉಳ್ಳಾಲ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಜೊತೆಗೆ ಉದಯವಾಣಿ ಪತ್ರಿಕೆಯ ಉಳ್ಳಾಲ ವಿಭಾಗದ ವರದಿಗಾರರಾಗಿರ್ತಕ್ಕಂಥ ವಸಂತ ಕೊಣಾಜೆಯವರು ಈ ವಿಷಯದ ಬಗ್ಗೆ ಆಶಯ ನುಡಿಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಇಂದು ಪತ್ರಿಕೋದ್ಯಮ, ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಸವಾಲುಗಳು ಮತ್ತು ಸಾಧ್ಯತೆಗಳಂದರೆ ಅವಕಾಶಗಳು ಯಾವ ರೀತಿ ಮಾಡ್ಬೋದು ಅಂತೇಳಿ. ಸವಾಲುಗಳು ತುಂಬ ಇವೆ ಗ್ರಾಮೀಣ ಇದರಲ್ಲಿ. ಪತ್ರಿಕೋದ್ಯಮ, ಪತ್ರಿಕೆ ಮತ್ತು ಸಾಹಿತ್ಯ ಇದು ಎರಡೂ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ಪ್ರಥಮ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ. ಈ ಪತ್ರಿಕೆ ಪ್ರಾರಂಭದ ದಿನಗಳಿಂದಲೇ ದಾಸ ಸಾಹಿತ್ಯ, ಈ ಪುರಂದರದಾಸರ ಸಾಹಿತ್ಯವನ್ನು ಪ್ರಕಟಿಸಿತ್ತು. ಅಂದರೆ ಸಾಹಿತ್ಯ ಮತ್ತು
ಪತ್ರಿಕೆ ಒಂದಕ್ಕೊಂದು ರೀತಿಯಲ್ಲಿ ಎಷ್ಟೋ ಪತ್ರಕರ್ತರನ್ನು ಸಾಹಿತಿಗಳನ್ನು ಪತ್ರಿಕೆ ಬೆಳೆಸಿದೆ. ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಸಾಹಿತಿಗಳು ಅರೆಕಾಲಿಕ ಪತ್ರಕರ್ತರಾಗಿ ಗ್ರಾಮೀಣ ಪತ್ರಿಕೋದ್ಯಮವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ನಮ್ಮಲ್ಲಿ ನಗರ ಕೇಂದ್ರಿತ ಪತ್ರಿಕೆ ಮತ್ತು ನಾವು ಗ್ರಾಮೀಣ ಭಾಗದ ಪತ್ರಕರ್ತರು ಅಂತ ಹೇಳಿದ್ವಿ. ನಗರ ಕೇಂದ್ರಿತ ಪತ್ರಕರ್ತರು ಹೇಗಿರ್ತಾರೆ ಅಂದರೆ, ಒಂದು ಸಂಸ್ಥೆ ಅವರಿಗೆ ಉದ್ಯೋಗ ಭದ್ರತೆ ಇರ್ತದೆ. ಅವರು ಒಂದು ರೀತಿಯಲ್ಲಿ ಸಮಾಜದಲ್ಲಿ ಅಂದರೆ ನಗರದೊಂದಿಗೆ ಗ್ರಾಮೀಣ ಪ್ರದೇಶಗಳ ವರದಿಗಾರಿಕೆಯನ್ನು ಮಾಡ್ತಾರೆ. ಆದರೆ ಗ್ರಾಮೀಣ ಭಾಗದ ಪತ್ರಕರ್ತರು 80% ಜನರು ಪತ್ರಕರ್ತರು ಉದ್ಯೋಗ ಭದ್ರತೆ ಅಂತ ಇರೋದಿಲ್ಲ ಅವರಿಗೆ. ಒಂದು ಅರೆಕಾಲಿಕವಾಗಿ ವರ್ಕ್ ಇರ್ತಾರೆ. ಒಂದು 20% ಮಾತ್ರ ಸಂಸ್ಥೆಯಿಂದ, ಯಾವ ಪತ್ರಿಕೆ, ಈಗ ಉದಯವಾಣಿ ಇರಲಿ ಅಥವಾ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ. ಹಿಂದೆ ಒಂದು ಕಾಲ ಇತ್ತು, 90 ಸಮಯದಲ್ಲಿ ಈ ಗ್ರಾಮೀಣ ಭಾಗದ ಸುದ್ದಿಗಳು ಬರುವುದಂದರೆ ತುಂಬ ಕಷ್ಟ ಇತ್ತು. ಅಂದರೆ ನಾವು ಸಿಟಿಗೆ ಹೋಗಿ ಕೊಡಬೇಕು, ಅಲ್ಲಿ ಹೋಗಿ ನಾವು ಸುದ್ದಿ ಬಂದರೆ ಒಂದು ದೊಡ್ಡ ವಿಷಯ ಅಂತ ಆಗ್ತಿತ್ತು. 2000 ನಂತರ ದಿನಗಳಲ್ಲಿ ಎಲ್ಲ ಗ್ರಾಮೀಣ ಭಾಗಗಳಲ್ಲಿ ಪತ್ರಕರ್ತರನ್ನು ನೇಮಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರತಿನಿಧಿಗಳನ್ನು ನೇಮಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಉಳ್ಳಾಲದಲ್ಲಿ ಕೂಡ ಹಾಗೆ ಒಂದು 2000 ನಂತರ ಇಲ್ಲಿ ಗ್ರಾಮೀಣ ಭಾಗದ ಪತ್ರಕರ್ತರಂತ ಪ್ರಾರಂಭವಾಯಿತು ಅದೊಂದು ಕಾನ್ಸೆಪ್ಟ್. ಆಮೇಲೆ ಚಾನಲ್ಗಳುಂಟು. ಹೀಗೆ ಗ್ರಾಮೀಣ ಭಾಗದಲ್ಲಿ ಕಷ್ಟಕರವಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಿಗತ್ತೆ. ಅಂದರೆ ಒಂದು ರೀತಿಯಲ್ಲಿ ಸೇವಾ ಭದ್ರತೆ ಇರುವುದಿಲ್ಲ ಪತ್ರಕರ್ತರಿಗೆ. ತುಂಬ ಸವಾಲುಗಳಿರ್ತವೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ವರದಿಗಾರಿಕೆ ಮಾಡಲಿಕ್ಕೆ ತುಂಬ ಸವಾಲುಗಳಿರ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ತಂತ್ರಜ್ಞಾನ ಯುಗದಲ್ಲಿ ಈ ಸವಾಲುಗಳನ್ನೆಲ್ಲ ಹೇಗೆ ಅವಕಾಶಗಳನ್ನಾಗಿ ಮಾಡ್ಬೋದು, ಹೇಗೆ ಸಾಧ್ಯತೆ, ಅದನ್ನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದು ಅಂತೇಳಿ ಒಂದು ಹಂತದಲ್ಲಿ ಕೊರೋನಾ ಬರುವುದಕ್ಕಿಂತ ಮೊದಲು ಪತ್ರಿಕೆ ಹೇಗಿತ್ತಂದರೆ, ಗ್ರಾಮೀಣ ಭಾಗದಲ್ಲಿ ಹೇಗಿತ್ತಂದರೆ, ಪತ್ರಿಕೆಗಳು ಗ್ರಾಮೀಣ ಭಾಗದ ಅಭಿವೃದ್ಧಿ ಪತ್ರಿಕೋದ್ಯಮವನ್ನು ಇದು ಮಾಡಿದೆ. ಅಂದರೆ ನಮ್ಮ ಗ್ರಾಮದಂತಹ ಗ್ರಾಮ ಪತ್ರಿಕೆ ಮತ್ತು ಸ್ಥಳೀಯ ಅಧಿಕಾರಿ, ಇಲ್ಲಿ ಅವರು ನಮ್ಮ ಸಾಹಿತ್ಯ ಪರಿಷತ್ನಲ್ಲಿದ್ದಾರೆ, ಪಾತೂರು, ಚಂದ್ರಶೇಖರ್ ಪಾತೂರು ಅಂತೇಳಿ, ಒಂದು ಪತ್ರಕರ್ತರು ಮತ್ತು ಆ ಗ್ರಾಮದ ಅಧಿಕಾರಿಗಳು, ಅವರು ಕಾರ್ಯದರ್ಶಿ ಆಗಿದ್ದರು. ಯಾವ ರೀತಿ ಒಟ್ಟು ಸೇರಿ ಒಂದು ಗ್ರಾಮವನ್ನು ಅಭಿವೃದ್ಧಿ ಮಾಡಬಹುದು ಆ ಕಾನ್ಸೆಪ್ಟನ್ನು ಅವರು ಮಾಡಿದ್ದು. ಅದು ವಿಶ್ವದಾದ್ಯಂತ ಗ್ರಾಮ ಗಮನ ಸೆಳೆದಿತ್ತು. ಇಂಥ ಸಂದರ್ಭದಲ್ಲಿ ನಂತರದ ದಿನಗಳಲ್ಲಿ ಇದೇ ರೀತಿ ಜನಶಿಕ್ಷಣ ಟ್ರಸ್ಟ್ ಅಂತ ಇದೆ, ಅವರು ಕೂಡ ಹೀಗೆ ಬಾಳೆಪುಣಿಯನ್ನು ಕೂಡ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಪತ್ರಕರ್ತರ ಪಾತ್ರ ಇದೆ, ಮಹತ್ತರವಾದ ಪಾತ್ರ ಇದೆ. ಈ ಪತ್ರಿಕೋದ್ಯಮದಲ್ಲಿ ನಾವು ಹೇಗಿರ್ತೇವೆ ಅಂದರೆ, ನಾವು ಒಂದು ಗ್ರಾಮೀಣ ಪತ್ರಿಕೆಗಳಲ್ಲಿ ಅಭಿವೃದ್ಧಿಗೂ ಕೂಡ, ಒಂದು ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈ ಗ್ರಾಮೀಣ ಪತ್ರಕರ್ತರು ಹೇಗೆ ಅದನ್ನು ಪಾಸಿಟಿವ್ ಆಗಿ ಮಾಡ್ಬೋದು ಅಂತೇಳಿ, ಅಂದರೆ ತಂತ್ರಜ್ಞಾನಗಳನ್ನು ನಾವು ಬಳಸ್ಕೊಳ್ಬೇಕು. ಇಲ್ಲಿ ನಮ್ಮಲ್ಲಿ ಈಗ ಚಾನಲ್ಗಳಿವೆ. ಈ ಕೊರೋನೋತ್ತರ ಮೊದಲು ಹೇಗಿತ್ತಂದರೆ ಸುದ್ದಿಗಳಿಗೆ ಮಾತ್ರ ನಾವು ಕೇಂದ್ರೀಕರಿಸಿದ್ದು. ಈಗ ಕೊರೋನೋತ್ತರ ನಂತರ, ಕೊರೋನಾದ ನಂತರ ಪತ್ರಿಕೋದ್ಯಮದಲ್ಲಿ ಕೂಡ ಬದಲಾವಣೆಗಳಾಗಿವೆ. ಅಂದರೆ ನಾವು ಗ್ರಾಮದಲ್ಲಿ ಕೆಲವೊಂದು, ಈಗ ಇಲ್ಲೇ ಕೆಲವು ಚಾನಲ್ಗಳಿವೆ. ಈಗ ಹಬ್ಬಕ್ಕ ಚಾನಲ್ ಆಗಲಿ, ಪೊಸಕರಲ್ಲಾಗಲಿ, ಅವರಿಗೆ ಹೊಸತನಗಳಿಗೆ ಇದಾಗಿದೆ. ಅಂದರೆ ಆ ಸವಾಲುಗಳನ್ನು ಅವರು ಸಾಧ್ಯತೆಗಳನ್ನಾಗಿ, ಅಂದರೆ ಅದು ಅವಕಾಶಗಳನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಲೈವ್ ನೀಡುವುದು ಅಂತಹ, ಅಂದರೆ ಆರ್ಥಿಕವಾಗಿ ಮುಖ್ಯವಾಗಿ ಸಮಸ್ಯೆ ಇರ್ತದೆ ಇದರಲ್ಲಿ. ಹೇಗೆಂದರೆ ಹೊಸತನಗಳನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ, ಆಧುನಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಆಧುನಿಕ ಈಗ ಡಿಜಿಟಲ್ ಯುಗದಲ್ಲಿ ನಾವು ಹೇಗೆ ಮಾಡ್ಬೋದು ಅಂದರೆ, ಗ್ರಾಮೀಣ ಭಾಗದಲ್ಲಿ ನಾವು ಪತ್ರಕರ್ತರು ಹೊಸತನಗಳಿಗೆ ನಾವು ಬದಲಾದರೆ ಮಾತ್ರ ನಾವು ಗ್ರಾಮೀಣ ಪತ್ರಿಕೋದ್ಯಮ ಉಳಿಲಿಕ್ಕೆ ಸಾಧ್ಯ ಇದೆ. ಇಷ್ಟು ಹೇಳಿ ನನ್ನ ಆಶಯ ಭಾಷಣ ಮುಗಿಸಿ. ಗ್ರಾಮೀಣ ಪತ್ರಿಕೋದ್ಯಮ ಅನ್ನುವಂಥದ್ದು
ಹಿಂದಿನಷ್ಟು ಅಲ್ಲ ಅನ್ನುವಂಥ ಒಂದು ಅತ್ಯದ್ಭುತ ನುಡಿಗಳ ಜೊತೆಗೆ ಗ್ರಾಮೀಣ ಪತ್ರಿಕೋದ್ಯಮಕ್ಕೆ ಏನು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಕೊಡುಗೆ ಬಹಳಷ್ಟು ದೊಡ್ಡದಿದೆ ಅನ್ನುವಂಥ, ಮೊದಲಾಗಿ ನಾವು ಗ್ರಾಮೀಣ ಏನಾದರೂ ಕಾರ್ಯಕ್ರಮಗಳಾಗ್ತಾ ಇದೆ ಅಂತ ಹೇಳಿದರೆ ಮೊದಲಿನ ಕಾಲಘಟ್ಟದಲ್ಲಿ ಪತ್ರಕರ್ತರನ್ನು ಆಹ್ವಾನಿಸ್ತಾನೆ ಇರಲಿಲ್ಲ, ಬಹಳಷ್ಟು ಪ್ರೆಸ್ ನೋಟ್ಗಳೇ ಹೋಗ್ತಾ ಇತ್ತು. ಆ ಬಳಿಕದ ಕಾಲಘಟ್ಟಗಳಲ್ಲಿ ಏನು ಸೋಷಿಯಲ್ ಮೀಡಿಯಾ ಅಥವಾ ಎಲೆಕ್ಟ್ರಾನ್ ಮಾಧ್ಯಮಗಳು ನಮಗೆ ಬಹಳಷ್ಟು ಸಪೋರ್ಟ್ಗಳನ್ನು ಕೊಟ್ಟಿದೆ. ಪ್ರತಿಯೊಂದು ಹಳ್ಳಿಯ ಕಾರ್ಯಕ್ರಮಗಳು ಇವತ್ತು ಲೈವ್ ಬರುವಂಥ ಆ ಪತ್ರಿಕೋದ್ಯಮ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಈ ಬಗ್ಗೆ ಒಂದಷ್ಟು ಸವಾಲುಗಳ ಜೊತೆಗೆ ಅದರ ಸಮಸ್ಯೆಗಳ ಪರಿಹಾರಗಳನ್ನು ಕೂಡ ನೀವು ಗುರುತಿಸಿಕೊಂಡಿದ್ದೀರಿ. ವಸಂತ್ ಅವರ ನಿಮಗೆ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ, ಸಂವಾದದಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ಜನ ಇದ್ದಾರೆ. ಸಂವಾದ ಅಂತ ಹೇಳಿದರೆ ನಿಮ್ಮ ಅನಿಸಿಕೆಗಳ ಜೊತೆಗೆ ಅನಿಸಿಕೆಗಳಿಗೆ ಬೇರೊಂದು ರೀತಿಯ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸುವಂಥ ಅವಕಾಶಗಳು ಖಂಡಿತ ಇದೆ. ಹಾಗಾಗಿ ಸಂವಾದಕರಾಗಿ ಮೊದಲಿಗೆ ನಾನು ಈ ವೇದಿಕೆಗೆ ಆಹ್ವಾನಿಸ್ತಾ ಇರುವಂಥದ್ದು ಕರಾವಳಿ ಕರ್ನಾಟಕದ ಒಂದು ಜನಪ್ರಿಯ ಪತ್ರಿಕೆ ಆಗಿರುವಂತಹ, ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಪತ್ರಿಕೋದ್ಯಮದಲ್ಲಿ ಒಂದು ಹೆಸರನ್ನು ಮಾಡಿರುವಂತಹ ವಾರ್ತಾಭಾರತಿಯ ಈ ಒಂದು ವಿಭಾಗದ ಅಂದರೆ ಉಳ್ಳಾಲ ವಿಭಾಗದ ಸಮಸ್ತ ವರದಿಯನ್ನು ಬಿತ್ತರಿಸ್ತಕ್ಕಂತಹ ಒಬ್ಬ ವರದಿಗಾರ ಹಂಸಾ ಮಲಾರ್ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರ. ಒಂದು ಸ್ಪಷ್ಟೀಕರಣ, ನಾನು ವಾರ್ತಾಭಾರತಿಯ ಉಳ್ಳಾಲ ವಲಯ ವರದಿಗಾರ ಅಲ್ಲ, ನಾನು ಜಿಲ್ಲಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಲ್ಲಿಯ ವರದಿಗಾರರು ಬೇರೆ ಇದ್ದಾರೆ, ಅದೇ ರೀತಿ ಉಳ್ಳಾಲಕ್ಕೂ ಬೇರೆ ಇದ್ದಾರೆ. ನಮ್ಮ ಈ ಕಡೆ ಇಬ್ಬರು ವರದಿಗಾರರಿದ್ದಾರೆ. ಆದರೆ ಕಳೆದ ಸುಮಾರು 25 ವರ್ಷಗಳ ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡ ಕೆಲವು ಅಂಶಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟಾಗ ಈಗ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ವಸಂತ್ ಕೋನಾಜೆ, ಅದೇ ರೀತಿ ಇನ್ನಿತರ ಪತ್ರಕರ್ತರು ಪತ್ರಿಕಾ ರಂಗಕ್ಕೆ ಕಾಲಿಟ್ಟವರಲ್ಲ. ಆದರೆ ವಸಂತ್ ಮತ್ತಿತರ ಕೆಲವರು ನಾನು ಕಾರ್ಯನಿರ್ವಹಿಸ್ತಾ ಇದ್ದ ಪತ್ರಿಕೆಗೆ ಆಗಾಗ ಬಂದು ಸುದ್ದಿಗಳನ್ನು ತಂದು ಕೊಡ್ತಾಯಿದ್ರು. ಆಗಲೇ ಅವರು ಹೇಳಿದರು, ನಾವು ಮಂಗಳೂರಿಗೆ ಹೋಗಿ ಸುದ್ದಿಗಳನ್ನು ಕೊಡಬೇಕು, ಅದು ಬರ್ತದಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಅಂತ ತಿಳ್ಕೊಂಡು. ಅದು ನಿಜ. ಯಾಕೆಂದರೆ ಆರಂಭದ ದಿನಗಳಲ್ಲಿ ಪೂರ್ವ ಸುದ್ದಿಗಳನ್ನು ಹಾಕ್ತಾ ಇರಲಿಲ್ಲ. ಘಟನೆ ಆದ ಬಳಿಕ ಸುದ್ದಿಗಳನ್ನು ಪತ್ರಿಕೆಯಲ್ಲಿ ಪ್ರಕಟಿಸುವಂಥ ಒಂದು ಕ್ರಮವಿತ್ತು. ಯಾಕೆಂದರೆ ನಾನು ಕೂಡ ಆರಂಭದಲ್ಲಿ ಬೇರೆ ಬೇರೆ ಪತ್ರಿಕೆಗೆ ಹೋದಾಗ ಇಲ್ಲಿಯ ಕೆಲವು ಸುದ್ದಿಗಳನ್ನು ಕೊಂಡು ಅಲ್ಲಿ ಹೋದಾಗ ಇದು ಆಗುವ ಮುಂಚೆ ಹಾಕೋದು ಬೇಡ, ಆದ ನಂತರ ನೀವು ತನ್ನಿ ಅಂತ ಹೇಳುವಂಥ ಒಂದು ಕ್ರಮ ಇತ್ತು. ಆದರೆ ಈಗ ಕಾಲ ಮಿಂಚಿ ಹೋಗಿದೆ, ಹೊಸತನಗಳು ಹುಟ್ಟಿಕೊಂಡಿವೆ. ಹಿಂದೆ ಒಬ್ಬ ಓದುಗನೇ ಪತ್ರಿಕೆಯ ಜೀವಾಳವಾಗಿತ್ತು, ಆದರೆ ಈಗ ಹಾಗಲ್ಲ. ಓದುಗ ವಲಯದೊಂದಿಗೆ ಜಾಹೀರಾತು ಕೂಡ ಮುಖ್ಯವಾಗಿರ್ತದೆ. ಜಾಹೀರಾತು ಇದ್ದರೆ ಮಾತ್ರ ಪತ್ರಿಕೆಗಳು ಮುನ್ನಡೆಯುವಂತಹ ಸಾಧ್ಯತೆ ಇದೆ. ಹಾಗಾಗಿ ಓದುಗರೊಂದಿಗೆ ಜಾಹೀರಾತು ಕೂಡ ಮುಖ್ಯ. ಒಬ್ಬ ವರದಿಗಾರ, ಗ್ರಾಮೀಣ ಪ್ರದೇಶದ ವರದಿಗಾರ, ವರದಿಗಳನ್ನು ಮಾಡುವುದರ ಜೊತೆಗೆ ಜಾಹೀರಾತುಗಳನ್ನು ಕೂಡ ಸಂಗ್ರಹಿಸುವಂಥ ಒಂದು ಅವಕಾಶ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅವರ ಕರ್ತವ್ಯವಾಗಿತ್ತು, ಜವಾಬ್ದಾರಿಯಾಗಿತ್ತು, ಅದು ಅವರಿಗೆ ಅನಿವಾರ್ಯವಾಗಿತ್ತು. ಆದರೆ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತಹ ವರದಿಗಾರರಿಗೆ ಅಂಥ ಒಂದು ಕಷ್ಟಕರ ಇಲ್ಲ. ಅವರು ಕೇವಲ ವರದಿಗಳನ್ನು ಮಾಡಿಕೊಟ್ಟರೆ ಮಾತ್ರ ಸಾಕಾಗ್ತಿತ್ತು. ಹೆಚ್ಚಿನ ವರದಿಗಾರರು ಅದರಿಂದ ವಿಮುಕ್ತರಾಗ್ತಿದ್ದರು. ಆದರೆ ಗ್ರಾಮೀಣ ಮಟ್ಟದಲ್ಲಿ ಹಾಗಲ್ಲ, ಅವರು ವರದಿಯ ಜೊತೆಗೆ ಜಾಹೀರಾತುಗಳನ್ನು ಕೂಡ ಸಂಗ್ರಹಿಸಬೇಕಾಗಿತ್ತು. ಜಾಹೀರಾತು ಇಲ್ಲದೆ ಪತ್ರಿಕೆಗಳನ್ನು ನಡೆಸಲಿಕ್ಕೆ ಕಷ್ಟ ಎಂಬುದು ಎಲ್ರಿಗೂ ತಿಳಿದಿರುವ ವಿಚಾರವಾದರೂ ಕೂಡ ಅದೇ ಮುಖ್ಯ ಆಗ್ತಿರಲಿಲ್ಲ. ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನೇ ಹೆಚ್ಚು ನೆಚ್ಚಿಕೊಂಡಿರುವಂತಹ ಓದುಗರಿಗೆ ಒಳ್ಳೊಳ್ಳೆಯ ವರದಿಗಳನ್ನು ಕೊಡುವಂಥ ಒಂದು ಅವಕಾಶವಿರ್ತದೆ. ಈ ನಿಟ್ಟಿನಲ್ಲಿ ಗ್ರಾಮೀಣ ಪತ್ರಕರ್ತರು ತಮ್ಮ ಜವಾಬ್ದಾರಿಯನ್ನು ಹೆಚ್ಚಿನ ಮಟ್ಟದಲ್ಲಿ ಅದನ್ನು ಈಡೇರಿಸಿದ್ದಾರೆ ಎಂಬ ಒಂದು ಭಾವನೆ ನನ್ನದಾಗಿರ್ತದೆ. ಈಗ ನೋಡಿ, ಹೆಚ್ಚಿನ ಕಡೆ ಓದುಗರೇ ವರದಿಗಾರ ಎಂಬ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಬಂದ ಬಳಿಕ ಪತ್ರಿಕೆಗಳೇ ಓದುಗರನ್ನು ವರದಿಗಾರನ ನೆಲೆಯಲ್ಲಿ ಹುಟ್ಟಿ ಹಾಕಿಸ್ತಾ ಇದೆ. ಈಗ ಒಂದು ಘಟನೆ ಆದ ತಕ್ಷಣ ಬೇರೆ ಪತ್ರಿಕೆಯೋ ಅಥವಾ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಬರುವುದಕ್ಕಿಂತ ಮುಂಚೆಯೇ ಸೋಷಿಯಲ್ ಮೀಡಿಯಾದಲ್ಲೇ ಹರಿದಾಡ್ತಾ ಇರ್ತದೆ. ಈಗ ಅದನ್ನು ಕೂಡ ಅದರ ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಬಹುತೇಕ ಪತ್ರಿಕೆಗಳು
ಓದುಗನನ್ನೇ ವರದಿಗಾರನಾಗಿ ರೂಪಿಸುವಂಥ ಒಂದು, ಅಂದರೆ ನಮಗೆ ಸುದ್ದಿ ಬೇಗ ಸಿಗಬೇಕು, ಆ ನೆಲೆಯಲ್ಲಿ ಯಾರು ಓದುಗರು ಇರ್ತಾರ ಅವರೇ ವರದಿಯನ್ನು ಕೊಡುವಂಥ ಒಂದು ಪರಿಭಾಷೆಯನ್ನು ಹುಟ್ಟುಹಾಕಿದ್ದಾರೆ. ಇದು ನಿಜವಾಗಿಯೂ ಕೂಡ ನಮ್ಮಂಥ ಹೊಟ್ಟೆಪಾಡಿಗಾಗಿ ದುಡಿಯುವ ಪತ್ರಕರ್ತರಿಗೆ ದೊಡ್ಡ ಒಂದು ಸವಾಲು ಹೌದು, ಕಷ್ಟಕರದ ದಿನಗಳೂ ಹೌದು. ಯಾಕೆಂದರೆ ಓದುಗನೇ ವರದಿ ಹಾಕಿದ ನಂತರ ಅದರಲ್ಲಿ ಸತ್ಯ ಎಷ್ಟಿರ್ತದೆ ಎಂದು ಗೊತ್ತಾಗೋದಿಲ್ಲ. ಆದರೆ ಸುದ್ದಿ ಕೊಡುವ ಭರಾಟೆಯಲ್ಲಿ ಅದು ಸತ್ಯವೋ ಸುಳ್ಳು ಎಂಬುದನ್ನು ಮತ್ತೆ ವಿಷಯ. ಓದುಗನೇ ವರದಿಗಾರ ಎಂಬ ನೆಲೆಯಲ್ಲಿ ಅವರನ್ನು ಹುಟ್ಟಿ ಹಾಕುವಂಥ ಒಂದು ಪರಿಕಲ್ಪನೆ, ಒಂದು ಪರಿಭಾಷೆ ಹೆಚ್ಚಾಗಿ ಕಾಣ್ತಾ ಇದೆ. ಇದು ಭವಿಷ್ಯತ್ತಿಗೆ ಅಥವಾ ಈ ನಮ್ಮ ಒಂದು ಮಾಧ್ಯಮ ವಲಯಕ್ಕೆ ಕಷ್ಟಕರ ಆಗ್ಬೋದು ಅಂತ ನನ್ನ ಅನಿಸಿಕೆಯಾಗಿರ್ತದೆ. ಇನ್ನೊಂದು ವಿಚಾರ ಏನೆಂದರೆ ಹಿಂದೆ ಪತ್ರಿಕೆಗಳು ಮಾತ್ರ ಇದ್ದವು, ಈಗ ಹಾಗಲ್ಲ. ಈಗ ಯೂಟ್ಯೂಬ್ ಚಾನಲ್ಗಳು ಬಂದಿದೆ, ಬೇರೆ ಬೇರೆ ರೀತಿಯ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಹೊಸ ಹೊಸ ರೂಪದಲ್ಲಿ ಸುದ್ದಿಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಿದೆ. ಹಾಗಾಗಿ ಇವತ್ತು ಪತ್ರಿಕೋದ್ಯಮ ಎನ್ನುವುದಕ್ಕಿಂತಲೂ ಕೂಡ ಸುದ್ದಿಯ ಒಂದು ರಂಗ ಅಂತ ಹೇಳ್ಬೋದು. ಇದು ಎಲ್ಲಿ ಯಾವ ರೀತಿ ಸುದ್ದಿ ಸಿಗ್ತದೆ ಅದನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೋಗುವಂಥ ಒಂದು ಕ್ಷೇತ್ರ ಇದಾಗಿರ್ತದೆ. ಹಿಂದೆ ಒಬ್ಬ ಪತ್ರಕರ್ತ ಅವನೇ ಸ್ವತಃ ದುಡಿದು ವರದಿ ಮಾಡಿಕೊಂಡು ಅವನೇ ಅದನ್ನು ಸ್ಟಾಲ್ಗಳಿಗೆ ಹಾಕಿಕೊಂಡು ಪತ್ರಿಕೆಯನ್ನು ಮುನ್ನಡೆಸ್ತಾ ಇದ್ದರೆ, ಈಗ ಹಾಗಲ್ಲ. ಯಾರೋ ಒಬ್ಬ ಉದ್ಯಮಿ ಅಥವಾ ಬಂಡವಾಳ ಹಾಕಿಕೊಂಡು ಪತ್ರಿಕೆಗಳನ್ನು ಮುನ್ನಡೆಸ್ತಾ ಇರ್ತಾರೆ. ಪತ್ರಕರ್ತರ ಕಷ್ಟ ಏನು ಎಂಬುದು ಅವರಿಗೆ ಗೊತ್ತಿರುವುದಿಲ್ಲ. ಯಾಕೆಂದರೆ ಅವರಿಗೆ ಸುದ್ದಿಗಿಂತಲೂ ಕೂಡ ಜಾಹೀರಾತು ಮುಖ್ಯವಾಗಿರ್ತದೆ. ಆ ಒಂದು ಒತ್ತಡದ ಮಧ್ಯೆ ಗ್ರಾಮೀಣ ಭಾಗದ ಪತ್ರಕರ್ತರು ಅದನ್ನು ನಿಭಾಯಿಸುವುದು ಕೂಡ ಒಂದು ಸವಾಲೇ ಆಗಿರ್ತದೆ. ಯಾವ ರೀತಿಯ ಸವಾಲೇ ಆಗಿದ್ದರೂ ಕೂಡ ಬಹುತೇಕ ನಮ್ಮ ಉಳ್ಳಾಲ ವಲಯ ಮಟ್ಟಿಗೆ ಹೇಳುವುದಿದ್ದರೆ ಈ ಭಾಗದ ಪತ್ರಕರ್ತರು ಎಲ್ಲ ರೀತಿಯ ಸವಾಲುಗಳನ್ನು ಎದುರಿಸಿಕೊಂಡು ಕೂಡ ಜನರ ಜೊತೆ ಭಾಗಿಯಾಗಿದ್ದುಕೊಂಡು ಜನರ ಜೊತೆ ಸಮ್ಮಿಲನ ಮಾಡಿಕೊಂಡು ಅವರ ಕಷ್ಟ ಕಾರ್ಪಣ್ಯಗಳಿಗೆ ತೊಡಗಿಸಿಕೊಳ್ಳುವಂಥ ಒಂದು ಅನುಭವವನ್ನು ಕೂಡ ನಾನು ಇಲ್ಲಿ ಕಂಡಿದ್ದೇನೆ. ಯಾಕೆಂದರೆ ಈ ಭಾಗದ ಹೆಚ್ಚಿನ ಪತ್ರಕರ್ತರು ಕೇವಲ ಸುದ್ದಿಗೆ ಮಾತ್ರ ಸೀಮಿತ ಆಗಿರದೆ ಸಮಾಜದ ಜೊತೆ ಬೆರೆಯುವಂಥದ್ದು ಮತ್ತು ಸದ್ದಿಲ್ಲದೆ ಯಾರ್ಯಾರು ಕೆಲಸ ಮಾಡ್ತಾರೆ ಅವರನ್ನು ಬೆಳಕಿಗೆ ತರುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇವೆಲ್ಲದರ ಮಧ್ಯೆ ಪತ್ರಕರ್ತರು ಈ ಭಾಗದ ಅಂದರೆ ಗ್ರಾಮೀಣ ಭಾಗದ ಪತ್ರಕರ್ತರು ಕೆಲವು ಸಂದರ್ಭದಲ್ಲಿ ಕೆಲವು ರೀತಿಯ ಸವಾಲುಗಳನ್ನು ಎದುರಿಸ್ತಾರೆ. ಯಾಕೆಂದರೆ ಒಂದು ರಾಜಕಾರಣಿಗಳು ಆಗಿರ್ಬೋದು, ಅವರ ಸಮಸ್ಯೆಯನ್ನು ಕೂಡ ಪತ್ರಿಕೆಗಳಲ್ಲಿ ಹಾಕುವಂಥದ್ದು ಅಥವಾ ಅವರನ್ನು ಎದುರು ಹಾಕಿಕೊಳ್ಳುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗ್ತದೆ. ಅಥವಾ ಮರಳು ಅಥವಾ ಗಣಿಗಾರಿಕೆ ಈ ರೀತಿ ಅಂದರೆ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡಿಕೊಂಡಿರುವಾಗ ಯಾವುದು ಅವರಿಗೆ ಸುದ್ದಿ ಅಂತ ಕಾಣ್ತದೋ ಅದನ್ನು ಸುದ್ದಿ ಮಾಡಿದಾಗ ಸ್ಥಳೀಯವಾಗಿ ಇಂಥ ಕೆಲವು ಮಂದಿಯ ವಿರೋಧವನ್ನು ಕೂಡ ಕಟ್ಟಿಕೊಳ್ಳುವಂಥ ಒಂದು ಸಾಧ್ಯತೆ ಇರ್ತದೆ. ಎಲ್ಲ ಸಾಧ್ಯತೆಯನ್ನು ಮೀರಿಕೊಂಡು ಈ ಭಾಗದ ಅಥವಾ ಗ್ರಾಮೀಣ ಮಟ್ಟದ ಪತ್ರಕರ್ತರು ಅದನ್ನು ಸವಾಲನ್ನು ಆಗಲೇ ವಸಂತ ಅವರು ಹೇಳಿದ ಹಾಗೆ ಅವಕಾಶವನ್ನಾಗಿ ಮಾಡಿಕೊಳ್ಳುವುದು ಕೂಡ ಒಂದು ರೀತಿಯ ಒಳ್ಳೆಯ ಅಥವಾ ಶುಭ ಬೆಳವಣಿಗೆ ಅಂತ ಹೇಳಿಕೊಂಡು ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ಪತ್ರಿಕೆ ಮತ್ತು ಮಾಧ್ಯಮಗಳು ನಿತ್ಯ ನಿರಂತರವಾಗಿ ಸವಾಲುಗಳನ್ನು ಎದುರಿಸಿಕೊಂಡು ಅದನ್ನು ಯಾವ ರೀತಿಯಾಗಿ ಅದಕ್ಕೆ ಪರಿಹಾರಗಳನ್ನು ಸಮಸ್ಯೆಗಳನ್ನು ಹುಡುಕಿಕೊಳ್ಳಬಹುದು ಅನ್ನುವಂಥ ಕಲ್ಪನೆಗಳಿಂದ ಉಳ್ಳಾಲ ತಾಲೂಕು ಘಟಕದ ಸಮಸ್ತ ಪತ್ರಕರ್ತರು ಉನ್ನತ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ವಾರ್ತಾ ಭಾರತೀಯ ವರದಿಗಾರರಾಗಿರ್ತಕ್ಕಂಥ ಹಂಸಾ ಮಲಾರ್ ಅವರಿಗೆ. ಮುಂದಕ್ಕೆ ನಾವು ಸಮಯದ ಬಹಳಷ್ಟು ಪರಿಮಿತಿಯನ್ನು ಮುಂದುವರಿಕೆ ಆಗಿದೆ. ಹಾಗಾಗಿ ಸಮಯದ ಅಭಾವ ಇರೋದರಿಂದ ನಿಮ್ಮ ಮಾತುಗಳು ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು ಅನ್ನುವಂಥ ಅನಿಸಿಕೆಗಳು ಮುಕ್ತವಾಗಿರಬೇಕು, ಅದನ್ನು ಸೂಕ್ಷ್ಮವಾಗಿ ವಿವರಿಸಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯನ್ನು ನಿಮ್ಮಲ್ಲಿ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ಳುತ್ತಾ ಕಾರ್ಯಕ್ರಮದ ಮುಂದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರು ಜೊತೆಗೆ ವಿಜಯವಾಣಿ ಪತ್ರಿಕೆಯ ಉಳ್ಳಾಲ ವಿಭಾಗದ ವರದಿಗಾರರಾಗಿರ್ತಕ್ಕಂತಹ ಅನ್ಸಾರ್ ಇನೋಳಿಯವರು ನಮ್ಮ ಗ್ರಾಮೀಣ ಪತ್ರಿಕೋದ್ಯಮದ ಸವಾಲುಗಳು ಮತ್ತು ಅದರ ಸಾಧ್ಯತೆಗಳ ಬಗ್ಗೆ ಒಂದಷ್ಟು ವಿವರಗಳನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಇಷ್ಟು ಹೊತ್ತು ನಿಮ್ಮನ್ನೆಲ್ಲ ಹಿಡ್ಕೊಳ್ಳೋದೇ ದೊಡ್ಡ ಕಷ್ಟ, ಅದು ಸಹ ಒಂದು ಸವಾಲೇ. ಹಾಗಿರುವಾಗ ನಮ್ಮದು ಸವಾಲು ಎನ್ನುವ ಇದಕ್ಕಿಂತ ಭಿನ್ನವಾಗಿಲ್ಲ ಅಂತ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸವಾಲುಗಳು ಎನ್ನುವಂಥ ಇಲ್ಲಿ ಹೇಳಿ ಏನು ಪರಿಹಾರ ಆಗ್ತದಿಲ್ಲ ಅಂತ ನಂತರದ ವಿಷಯ. ಸವಾಲುಗಳನ್ನು ಹೇಳಲೇಬೇಕು.
ಗ್ರಾಮೀಣ ಭಾಗದಲ್ಲಿ ಪ್ರತಿಯೊಂದು ಸುದ್ದಿಗಳು ಜನರಿಗೆ ತಲುಪಬೇಕು ಎನ್ನುವ ನಿಟ್ಟಿನಲ್ಲಿ ಆಯಾಯ ತಾಲೂಕಿಗೆ ಪತ್ರಕರ್ತರನ್ನು ನೇಮಿಸಲಾಗಿದೆ. ನೇಮಿಸಿ ಸುದ್ದಿಯ ಭರಾಟೆಯಲ್ಲಿ ವಿಜಯವಾಣಿ ಆಗಿರ್ಬೋದು, ಉದಯವಾಣಿ ಆಗಿರ್ಬೋದು, ಪ್ರತಿಯೊಂದು ಭಾಗದಿಂದಲೂ ವಿಜಯ ಕರ್ನಾಟಕದಲ್ಲೂ ಹಾಗೆ ಪ್ರತಿಯೊಂದು ಹಳ್ಳಿಯಿಂದಲೂ ಸುದ್ದಿ ಬರಬೇಕೆನ್ನುವ ನಿಟ್ಟಿನಲ್ಲಿ ವಿಭಿನ್ನ ಪುರವಣಿಗಳು ಬಂತು. ಕಡಲು, ಸುದೀನ, ಇಂಥದ್ದೆಲ್ಲ ಪುರವಣಿಗಳು ಬಂತು. ಯಾವಾಗ? ಕೊರೋನಾದ ಆರಂಭದ ದಿನಗಳಲ್ಲಿ. ಆ ಸಂದರ್ಭದಲ್ಲಿ ಗ್ರಾಮೀಣದ ಭಾಗದ ಪತ್ರಕರ್ತರಿಗೆ ಒಂದು ವಿಶೇಷವಾದ ಒಂದು ಹೆಸರಿದೆ, ಸ್ಟ್ರಿಂಜರ್ಗಳು ಅಂತ. ಇಂಗ್ಲೀಷ್ನಲ್ಲಿ ಚಂದದಾಗಿ ಹೇಳ್ತಾರೆ ಸ್ಟ್ರಿಂಜರ್ಗಳು ಅಂತ. ನೀವು ಅರ್ಥ ಮಾಡಿಕೊಳ್ಬೇಕು. ಕನ್ನಡದಲ್ಲಿ ಬರುವಾಗ ಅದು ಅರೆಕಾಲಿಕ, ಅವನು ಪೂರ್ಣಕಾಲಿಕ ಅಲ್ಲವೇ ಅಲ್ಲ. ಹಾಗಿರುವಾಗ ನಿಮಗೆ ಕೊರೋನಾಕ್ಕಿಂತ ಹಿಂದೆ ಮೊದಲು ಗ್ರಾಮೀಣ ಭಾಗದ ಪತ್ರಕರ್ತರು ಕಡಿಮೆ ಅಂದರೆ ಒಂದು 10,000 ರಿಂದ 15,000 ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದರು. ಗ್ರಾಮೀಣ ಭಾಗದಲ್ಲಿ ಪತ್ರಕರ್ತರಿಗೆ ಸ್ಯಾಲರಿ ಹೇಗೆ ಆಗ್ತದೆ ಅಂತ ಹೇಳಿದರೆ, ಅಂಕೆ ಒಂದೊಂದು ಅಕ್ಷರದ ಮೇಲೆ ಸ್ಯಾಲರಿ ಹೋಗ್ತದೆ. ನಮಗೆ ದೊಡ್ಡ ಸವಾಲು ಏನು ಅಂತ ಹೇಳಿದರೆ, ಇವತ್ತು ಇಲ್ಲಿ ನಮಗೆ 3 ಗಂಟೆಗೆ ಕರೆದಿದ್ದಾರೆ, 4 ಗಂಟೆ ಆಯಿತು, 1 ಗಂಟೆ ನಾವಿಲ್ಲಿ ಕಾದಿದ್ದೇವೆ. ನಮಗೆ ಇದುವೇ ದೊಡ್ಡ ಸವಾಲು. ಹೇಗೆ ಗೊತ್ತಾ? 10 ಗಂಟೆಗೆ ಕಾರ್ಯಕ್ರಮವನ್ನು ಇಟ್ಕೊಳ್ತಾರೆ. ನಾವು 9:30 ಹೋಗಿ ತಲುಪ್ತೇವೆ, 9:45 ಹೋಗಿ ತಲುಪ್ತೇವೆ. ಕಾರ್ಯಕ್ರಮ ಆರಂಭವಾಗುವಾಗ 12:30, 1 ಗಂಟೆ ಆಗ್ತದೆ. ಮುಗಿಯುವಾಗ 1-2 ಗಂಟೆ ಎಲ್ಲ ಆಗ್ತದೆ. ಇಡೀ ದಿನ ಇಡೀ ದಿನ ನಮ್ಮದು ಮಧ್ಯಾಹ್ನದವರೆಗೆ ಅಲ್ಲಿ ನಾವು ಕಾಲ ಕಳೀತೇವೆ. ಆದರೆ ನಮಗೆ ಅವತ್ತು ಬರುವಂಥದ್ದು, ಆ ಸುದ್ದಿಯಲ್ಲಿ ಬರುವಂಥದ್ದು ಹೆಚ್ಚಂದರೆ 50 ರೂಪಾಯಿ ಮಾತ್ರ, ತಿಳ್ಕೊಳ್ಬೇಕು. ನಮಗೆ ಒಂದು ಫೋಟೋಕ್ಕೆ 40 ರೂಪಾಯಿ. ಅದೇ ರೀತಿ ಲೈನೇಜ್ ಆಧಾರದಲ್ಲಿ ಅಳೆದು ತೂಗಿ ಕೊಡುವಂಥದ್ದು 2.5 ರೂಪಾಯಿ ಅಥವಾ 4 ರೂಪಾಯಿ. ನಿಮ್ಮ ಇಡೀ ಸುದ್ದಿ, ನಾವು ಇಡೀ ದಿವಸ 2 ಸುದ್ದಿಗೆ ಹೋದರೆ ಬರುವುದು 100 ರೂಪಾಯಿ. ನಾವು ಏನು ಮಾಡಬೇಕು? ಗ್ರಾಮೀಣ ಭಾಗದ ಪತ್ರಕರ್ತರು ಏನು ಮಾಡಬೇಕು? ಆ 100 ರೂಪಾಯಿಯಲ್ಲಿ ಪೆಟ್ರೋಲ್ಗೆ ಹಣ ಹಾಕಲಿಕ್ಕೆ ಸಾಕಾಗ್ತಾರೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಇನ್ನು ನಮಗೆ ವಿಶೇಷವಾದ ಒಂದು ಅಧಿಕಾರ ಇದೆ, ಜಾಹೀರಾತು ತರಬೇಕು ಅನ್ನೋಂಥದ್ದು. ಜಾಹೀರಾತು ನಮಗೆ ಮುಕ್ತ ಅವಕಾಶ, ಅದು ಜಿಲ್ಲಾ ವರದಿಗಾರರಿಗಿಲ್ಲ. ನಾವು ಜಾಹೀರಾತನ್ನು ತೆಗೆದುಕೊಂಡು ಹೋಗ್ತೇವೆ. ಕೊರೋನಾಕ್ಕಿಂತ ಮೊದಲು ಅಲ್ಲ, GST ಬರೋದಕ್ಕಿಂತ ಮೊದಲು 15% ಕಮಿಷನ್ ಇತ್ತು. 1,000 ರೂಪಾಯಿ ಜಾಹೀರಾತು ತೆಗೆದರೆ 150 ರೂಪಾಯಿ ಸಿಗ್ತಾ ಇತ್ತು. GST ಬಂದ ಬಳಿಕ ಈಗ GST ಪ್ಲಸ್ TDS ಎಲ್ಲವೂ ಕಟ್ಟಾಗಿ ನಮಗೆ 12% ಕಮಿಷನ್ ಸಿಗ್ತದೆ. ಅಂದರೆ 1,000ದ ಜಾಹೀರಾತಿನಲ್ಲಿ 120 ರೂಪಾಯಿ ಕಮಿಷನ್. ಆ ಹಣ ಬರೋದು ಯಾವಾಗ? 5 ತಿಂಗಳು 6 ತಿಂಗಳು ಕಳೆದ ಮೇಲೆ. ಕೆಲವರು ಒಳ್ಳೆ ಮನಸ್ಸಿನವರು ತಕ್ಷಣಕ್ಕೆ ಕೊಡ್ತಾರೆ, ಅದು ನಮಗೆ ಲಾಭ. ಕಂಪನಿಯಲ್ಲಿ ನಮಗೆ 2 ತಿಂಗಳ ಕಾಲಾವಕಾಶ ಕೊಡ್ತಾರೆ. ನೀವು ಜಾಹೀರಾತು ತೆಗೆದುಕೊಂಡ ಹಣವನ್ನು ತಕ್ಷಣ ಕೊಡಬೇಕು. 2 ತಿಂಗಳ ನಂತರ ಕೊಡದಿದ್ದರೆ ಅದು ನಮ್ಮ ಕೈಯಿಂದ ಹಾಕಿ ಕೊಡಬೇಕು. ನಾವು ಏನು ಮಾಡಬೇಕು? 100 ರೂಪಾಯಿ ವರದಿಗಾರಿಕೆಯನ್ನು ಮಾಡಿ, ಈಗ ಪ್ರಸ್ತುತ ದಿನಗಳಲ್ಲಿ ವರದಿಗಾರಿಗೆ ಅಗತ್ಯವೇ ಇಲ್ಲ, ಪತ್ರಕರ್ತರ ಅಗತ್ಯ ಇಲ್ಲ. ಏಕೆಂತ ಹೇಳಿದರೆ ಯೂಟ್ಯೂಬ್ಗಳನ್ನೇ ಜನರು ನೆಚ್ಚಿಕೊಂಡಿದ್ದಾರೆ. ಪ್ರತಿ ಮೂಲೆಗಳಿಗೆ ಯೂಟ್ಯೂಬ್ಗಳು ಹೋಗ್ತವೆ. ಯೂಟ್ಯೂಬನ್ನೇ ಜನರು ಏನೋ ಒಂದು ಭಾವಿಸಿದ್ದಾರೆ, ಪತ್ರಿಕೆ ಏರುವುದು ಬೇರೆ ಅಂತ. ಆ ಕಾರಣದಿಂದ ಈಗ 2-3 ವಾರಗಳಿಂದ ಸುದ್ದಿಗಳೇ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋಂಥ ಸವಾಲು. ಇಂಥ ಸವಾಲುಗಳ ನಡುವೆ ಕೂಡ ಹಿಂದೆಲ್ಲ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಎಲ್ಲಿಗಾದರೂ ಕಂಪ್ಯೂಟರ್ಗೆ ಹೋಗಿ ಅಲ್ಲಿ ಸುದ್ದಿಗಳನ್ನು ಮಾಡಿ ಕಳಿಸ್ತಾ ಇದ್ದೇವೆ. ಈಗ ಲಾಭ ಅಂತ ಹೇಳಿದರೆ ಮೊಬೈಲಲ್ಲೇ ಆಗ್ತದೆ. ಇದೊಂದು ನಮಗೆ ಲಾಭ. ಅದು ಬಿಟ್ಟರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸವಾಲುಗಳು. ಕೊರೋನಾ ನಂತರ ಪೇಜ್ಗಳು ಕಮ್ಮಿಯಾಗಿದೆ, ಸುದ್ದಿಗಳು ತುಂಬ ಕಡಿಮೆಯಾಗಿದೆ. ನಾವು ಕಳಿಸುವುದು ಕಡಿಮೆಯಾಗಿದೆ, ಬರುವುದು ಕಡಿಮೆಯಾಗಿದೆ. ಹೀಗಿರುವಾಗ ಗ್ರಾಮೀಣ ಭಾಗದ ಪತ್ರಕರ್ತರು ಹೇಗೆ ಬದುಕಬೇಕು ಎನ್ನುವಂಥದ್ದು ತುಂಬ ಸವಾಲಿದೆ. ಈ ನಿಟ್ಟಿನಲ್ಲಿ ಇವತ್ತೊಂದು ಸಂವಾದವನ್ನು ಇಲ್ಲಿ ಕರೆಯಲಾಗಿದೆ. ಸಮಯದ ಮಿತಿಯಲ್ಲಿ 5 ನಿಮಿಷದಲ್ಲಿ ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಇದರ ಬಗ್ಗೆ ನೀವೇ ಸವಾಲನ್ನು ಹಾಕ್ಕೊಂಡು ನೀವೇ ಯೋಚಿಸಬೇಕಾಗಿ ಹೇಳಿ ಅವಕಾಶಕ್ಕೆ ವಂದಿಸಿ ಮಾತಿನಿಂದ ವಿರಮಿಸ್ತೇನೆ. ನಮಸ್ಕಾರ. ಗ್ರಾಮೀಣ ಪತ್ರಿಕೋದ್ಯಮದ ನಿಜವಾದ ಸವಾಲುಗಳು ಏನು ಅಂತ ಹೇಳಿದರೆ, ಅದು ಅನ್ಸರ್ ಅವರ ಹತ್ರನೇ ಕೇಳಬೇಕು. ಬಹಳಷ್ಟು ಸೂಕ್ಷ್ಮವಾಗಿ ತನ್ನನ್ನು ಅರಿತುಕೊಂಡು, ಸವಾಲುಗಳು ಬಹಳಷ್ಟಿವೆ, ಪರಿಹಾರಗಳು ಬಹಳಷ್ಟು ಕಡಿಮೆ. ಇನ್ನಾದರೂ ಮುಂದಿನ ದಿನಗಳಲ್ಲಿ ನಿಮ್ಮ ಪತ್ರಿಕೆಯ ಮೇಲ್ವಿಚಾರಕರು ಇದರ ಬಗ್ಗೆ ಗಮನ ಹರಿಸಿದರೆ ಈ ಸವಾಲುಗಳಿಗೆ ಒಂದು ಸಣ್ಣ ಉತ್ತರ ಸಿಗ್ಬೋದು ಅನ್ನುವಂತಹ ಆಶಯದೊಂದಿಗೆ ಮುಂದಕ್ಕೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು, ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥವರು ವಿಜಯ ಕರ್ನಾಟಕ ಪತ್ರಿಕೆಯ ಉಳ್ಳಾಲ ವಿಭಾಗದ ವರದಿಗಾರರು, ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ಇದರ ಸದಸ್ಯರು ಶ್ರೀಯುತ ಸತೀಶ್ ಪುಂಡಿಕಾಯಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪತ್ರಕರ್ತರಿಗೆ ದೇವರ ಮಟ್ಟಕ್ಕೆ ಹೋಗ್ಬೋದು. ಇದು ನಾನು ಕಂಡುಕೊಂಡ ಅನುಭವ. ಒಂದು ಸೇವೆಯನ್ನು ಮಾಡುವುದು
ನಿಸ್ವಾರ್ಥವಾಗಿ ಮಾಡಿದರೆ, ಒಂದು ಊರಿನ ಒಂದು ಪ್ರಗತಿಯಲ್ಲಿ ಏನಾದರೂ ಸಣ್ಣ ಸಾಧನೆ ಮಾಡಿದರೆ ಜನ ನಮ್ಮನ್ನು ಸಾಯುವ ತನಕ ನೆನಪಿಟ್ಟುಕೊಳ್ತಾರೆ. ನನಗಿನ್ನೂ ನೆನಪಿದೆ, ಉದಯವಾಣಿಯಲ್ಲಿ ಮನೋಹರ್ ಪ್ರಸಾದ್ ಅವರು ಕುಗ್ರಾಮವನ್ನು ಗುರುತಿಸ್ಕೊಳ್ತಾ ಇದ್ದರು. ಜನರು ಇವತ್ತಿಗೂ ಸಹ ಉಳ್ಳಾಳದಲ್ಲಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ನಾನು ಹೋದಾಗ ಎಷ್ಟೋ ಸಾರಿ ಹೇಳ್ತಾರೆ, ಅವು ಮನೋಹರ್ ಪ್ರಸಾದ್ ಆತೀನಿ ಅಂತೇಳಿ. ಅಂದರೆ ನಮಗೆ ಒಂದು ಸಾಧನೆ ಮಾಡಲಿಕ್ಕೆ ನಮ್ಮ ಮನಸ್ಸಿನ ತುಡಿತವನ್ನು, ವೇದನೆಯನ್ನು ಹೇಳಲಿಕ್ಕೆ ನೇರವಾಗಿರುವಂಥ ವೇದಿಕೆ ಪತ್ರಿಕೆ. ಎಲ್ರಿಗೂ ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ನಾವೊಂದು ಸ್ಟೋರಿ ಮಾಡಿದಾಗ ಅದರ ಮೇಲೆ ನಮ್ಮ ಹೆಸರು, ಈಗ ನಂದು ಸತೀಶ್ ಕುಮಾರ್ ಪುಂಡಿಕೆ, satish.pundiಕೆ@gmail.com ಬಂದಾಗ ಅದರ ಒಂದು ತೃಪ್ತಿ ಇಡೀ ದಿನ ರಾತ್ರಿ ನಿದ್ರೆ ಇರುವುದಿಲ್ಲ. ಅದು ಸ್ಟೇಟಿಗೆ ಬಂದರೆ ಹೇಳುವುದೇ ಬೇಡ. ಉದಾಹರಣೆಗೆ ಸಣ್ಣ ಘಟನೆಯನ್ನು, ಒಂದು ಕಾಗೆ ಸತ್ತ ಘಟನೆ, 6 ಕಾಗೆ ಸತ್ತಿದ್ದು ಮಂಜನಾಡಿನ ಕುಗ್ರಾಮದಲ್ಲಿ, ಒಂದು ಬೆಟ್ಟದಲ್ಲಿ, ಯಾರಿಗೂ ಗೊತ್ತಿಲ್ಲ. ಸಂಜೆ 6 ಗಂಟೆ ಆಗುವಾಗ ನಮ್ಮ ಕನ್ನಡಪ್ರಭದ ನಮ್ಮ ಆತ್ಮೀಯರು ಕೃಷ್ಣಮೋಹನ್ಗೆ ಕರೆ ಮಾಡಿ ಹೇಳಿದರು, ಪುಂಡಿಕೆ ನಮ್ಮ ಏರಿಯಾದಲ್ಲಿ ಒಂದು ಕಾಗೆ ಸತ್ತು ಬಿದ್ದಿದೆ, ಕುತೂಹಲ ಇದೆ ನೋಡಿ ಅಂತೇಳಿ. ನಾನು ಸೀದಾ ಹೋದೆ. ಆ್ಯಕ್ಚುಲಿ ನಾನಲ್ಲಿ ಬೇರೆ ಕಾರ್ಯಕ್ರಮದಲ್ಲಿದ್ದೆ. ನೇರ ಹೋಗಿ ಕಾಗೆ ಸತ್ತ ಬಗ್ಗೆ ಅಧ್ಯಯನ ಮಾಡಿದೆ. ಎಲ್ಲ ಸೈಟ್ ನೋಡಿದೆ, ವೆಬ್ಸೈಟಲ್ಲಿ ನೋಡಿದೆ. ಮಧ್ಯಪ್ರದೇಶದಲ್ಲಿ ಆ ಕಡೆ ಅಲುವಾ, ತಿರುವನಂತಪುರ, ಕೊಚ್ಚಿ, ಬೇರೆ ಬೇರೆ ಕಡೆಯಲ್ಲಿ ಹಕ್ಕಿಗಳ ಸಾವನ್ನು ಕಂಡೆ. ಯಾಕೆ ಆಗ್ತಂದೇಳಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಿದೆ. ಜೀವಿಶಾಸ್ತ್ರ ವಿಭಾಗಕ್ಕೆ ಪಕ್ಷಿಶಾಸ್ತ್ರ ಇದೆ, ಮಂಗಳೂರು ವಿಷಯದ ಕೆಲವು ಪ್ರೊಫೆಸರ್ಗಳನ್ನು ಮಾತನಾಡಿದೆ. ನಂದು ಬೈಲೈನ್ ಸ್ಟೇಟಲ್ಲಿ ಫಸ್ಟ್ ಪೇಜಲ್ಲಿ ಬಂತು. ಅವತ್ತು ಇಡೀ ದಿನ ನಿದ್ದೆ ಇಲ್ಲ, ಯಾಕೆಂದರೆ ಅದೊಂದು ಸಂತಸ, ಖುಷಿ ಕೊಡ್ತದೆ. ನಾವು ಮಾಡಿದ ಸಾಧನೆಗಳು ಪತ್ರಕರ್ತರಿಗೆ ತುಂಬ ಖುಷಿ ಕೊಡಿದೆ. ಯಾಕೆಂತ ಹೇಳಿದರೆ ನಮ್ಮ ಬೈಲೈನ್ ಬರಬೇಕು. ಎಲ್ಲವನ್ನೂ ಸ್ಟೋರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀರು ದಾಟಲಿಕ್ಕೆ ಒಂದು ಏನಾದರಲ್ಲಿ ಸೇತುವೆ ಮಾಡಿದಾಗ ಆ ಏರಿಯಾದವರು ಮೆಚ್ಚಿ ನಮ್ಮನ್ನು ಕರೆಯುತ್ತಾರೆ, 4 ವೇದಿಕೆಯಲ್ಲಿ ಹೊಗಳ್ತಾರೆ. ಪತ್ರಕರ್ತನಾಗ ಹೊರಡಿಸಬೇಕು. ಆದರೆ ನಾವು ಸೆಲೆಬ್ರಿಟಿಗಳಾಗಲಿ ಹೋಗಬಾರ್ದು. ಪತ್ರಕರ್ತರು ಮುಖ್ಯವಾಗಿ ಎಲ್ಲೂ ಕೂಡ ನಾವು ದೊಡ್ಡ ಅತಿಥಿಗಳನ್ನು ಹೋಗಬಾರ್ದು. ನಮಗೆ ಅಲ್ಲಿ ವೇದಿಕೆ ಮುಂಭಾಗದಲ್ಲಿ, ಸಭಾಂಗಣದಲ್ಲಿ ಮುಂಭಾಗದಲ್ಲಿ ನಮಗೆ ಕುರ್ಚಿಯ ವ್ಯವಸ್ಥೆ ಮಾಡಿರ್ತಾರೆ. ಯಾಕೆಂತ ಹೇಳಿದರೆ ನಮಗೆ ಸ್ಪಷ್ಟವಾಗಿ ಕೇಳಲಿ ಅಂತೇಳಿ, ನಾಳೆ ಏನೇನೋ ಬರೆಯುವುದು ಬೇಡ ಅಂತೇಳಿ. ನಾವು ಅದನ್ನೇ ನಮಗೆ ದೊಡ್ಡ VIP ಸ್ಥಾನ ಕೊಟ್ಟಿದ್ದೇವೆ, ನಾವು ದೊಡ್ಡ ಪತ್ರಕರ್ತ ಅಂತ ಹೇಳಲಿಕ್ಕೆ ಹೋದರೆ ನಮ್ಮ ಸ್ಥಾನವನ್ನು ಸ್ವಲ್ಪ ಗೊತ್ತಿದ್ದವ ಅರ್ಥ ಮಾಡಿಕೊಳ್ತಾನೆ. ಹಾಗೆ ಮತ್ತು ಪತ್ರಕರ್ತರಿಗೆ ಸವಾಲು. ಈಗ ನಾವು ಗ್ರಾಮೀಣ ಭಾಗದಲ್ಲಿ ವರದಿ ಮಾಡಿದ್ರು ಸಹ ಎಲ್ಲೂ ಕೂಡ ನಾವು ನಗರದಲ್ಲಿ ಒಂದು ಸ್ಟೋರಿ ಏನಾದರೂ ಮಾಡುವುದಾದರೆ ವಿಜಯ ಕನ್ನಡ ಪತ್ರಿಕೆಯಲ್ಲಂತೂ ಆ ಅವಕಾಶವನ್ನು ಇಲ್ಲ ಅಂತ ಹೇಳಲಿಲ್ಲ. ಯಾವುದಾದ್ರೂ ಸ್ಟೋರಿ ಮಾಡೋದಾದ್ರೆ ನಮ್ಮ ಪತ್ರಕರ್ತರ ಯಾರು ಚೀಫ್ ರಿಪೋರ್ಟರ್ ಅಥವಾ ನಮ್ಮ ಎಡಿಟರ್ ಹತ್ರ ಹೋದರೂ ಸಹ ಅವರ ಸ್ಟೋರಿಗೆ ಉತ್ತೇಜನ ಕೊಡ್ತಾರೆ, ಬೇಕಾದ ಇನ್ನಷ್ಟು ಮಾಹಿತಿಯನ್ನು ಕೇಳ್ತಾರೆ, ಆ ಸ್ಟೋರಿಯನ್ನು ಚಂದ ಮಾಡಿ ಕೊಡ್ತಾರೆ. ನಮಗೆಲ್ಲೂ ಕೂಡ ನೀನು ಶೈನ್ ಆಗಬೇಡ ಅಂತ ಹೇಳಲಿಲ್ಲ. ಇದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಜಾಹೀರಾತು ಹಾಗೆ ದೇವರದಲ್ಲಿ ನಮಗೇನು ಅದೃಷ್ಟ ಇದ್ದರೆ ಒಂದು ಪೇಜ್ ಮಾಡಿದರೆ 1 ಲಕ್ಷ ಜಾಹೀರಾತಾದರೆ ನಮಗೆ 15,000 ನೆಟ್ ಪ್ರಾಫಿಟ್. ಅದೇ ಸಿಟಿ ವರದಿಗಾರರಿಗೆ ಆ ಅವಕಾಶ ಇಲ್ಲ. ನಮಗೆ ವರ್ಷದಲ್ಲಿ ಒಂದು 10 ದೇವಸ್ಥಾನದ ಜಾತ್ರೆಯೋ ಅಥವಾ ಬೇರೆ ಸಂದರ್ಭದಲ್ಲಿ ಸಿಕ್ಕಿದರೆ ನಮ್ಮ ಆದಾಯ ಸಿಟಿಯ ವರದಿಗಾರರಿಗೆ ಸಮವಾಗಿ ಬರ್ತದೆ. ಇನ್ನೊಂದು, ಡೆಸ್ಕಲ್ಲಿರುವವರು ನಾವು ಸ್ವಲ್ಪ ಚೆನ್ನಾಗಿ ನೋಡಬೇಕು. ಯಾಕೆಂದರೆ ಡೆಸ್ಕಲ್ಲಿರುವವರಿಗೆ ಸ್ಟೇಟ್ ಲೆವೆಲ್ ಸ್ಟೋರಿಗೆ ಹೋಗುವಾಗ ಗ್ರಾಮೀಣ ಭಾಗದ ವರದಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ಎಂಬ ಒಂದು ಮುಂಚಿನ ನಂಬಿಕೆ ಈಗ ಹೋಗಿದೆ. ಈಗ ವಿಜಯ ಕರ್ನಾಟಕದಲ್ಲಿ ಗ್ರಾಮೀಣ ಭಾಗದ ಪತ್ರಿಕೆಗಳ ಸುದ್ದಿಗಳೇ ಸ್ಟೇಟ್ ಪೇಜಲ್ಲಿ ಮೊದಲ ಪೇಜಲ್ಲಿ ಬರುವಾಗ ತುಂಬ ಖುಷಿ ಪಡ್ತಾರೆ. ಅದಕ್ಕೆ ನಮ್ಮ ಎಡಿಟರ್ ಎಲ್ಲರಿಗೊಂದು ಮೆಸೇಜ್ ಆಗ್ತಾರೆ, ಬಹಳ ಚೆಂದ ಮಾಡಿದಿರಿ, ಖುಷಿಯಾಗಿದೆ ಅಂತೇಳಿ. ಇದನ್ನು ಗೋಲ್ಡ್ ಕಾಯಿನ್ ಎಲ್ಲ ಕೊಡ್ತಾರೆ. ಇಂಥ ಎಲ್ಲ ಅವಕಾಶಗಳಿದೆ. ಒಬ್ಬ ಪತ್ರಕರ್ತ ಬೆಳೀಲಿಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ, ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥ ಫಲಾಪೇಕ್ಷೆ ಇಲ್ಲದೆ ನಾವು ತೊಡಗಿಸ್ಕೊಂಡ್ರೆ ಪತ್ರಕರ್ತನಾದವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಈಗಲೂ ಕೂಡ ಹೆಚ್ಚಿನ ಮಕ್ಕಳು ಪತ್ರಿಕೋದ್ಯಮ ಯಾಕೆ ಆರಿಸ್ತಾರೆ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿರೋದು ನೇರವಾಗಿ ಹೇಳುವಂಥ ಅವಕಾಶ ಇರೋದು ಪತ್ರಿಕೋದ್ಯಮಕ್ಕೆ. ಹಾಗಾಗಿ ನಮ್ಮ ಈ ಕೊಟ್ಟಂಥ ವಿಷಯ ನಿಜವಾಗಿ ನೋಡಿದರೆ ಇದು ನಾವು ನಮ್ಮ ಮಾಲಕರ ಜೊತೆಯಲ್ಲಿ ಚರ್ಚಿಸುವಂಥ ವಿಷಯ. ಹಾಗಾಗಿ ಹೇಮಚಂದ್ರ ಕೈರಂಗಲ್ ಆತ್ಮೀಯ ಮಿತ್ರರು ಹೇಳಿದ್ದಾರೆ, ಸಮಯದ ಇತಿಮಿತಿಯೊಳಗೆ ನಿಮ್ಮ ಮಾತನ್ನು ಮುಗಿಸಬೇಕಂತೇಳಿ ಬಂದು ಸೇರುವಂತೆ ನಿಮಗೆಲ್ಲರೂ ಒಂದೇ ಮಾತನ್ನು ವಂದನೆ ಸಲ್ಲಿಸ್ತಾ ಜೈ ಹಿಂದ್. ಶ್ರೀ ವಿದ್ಯಾಧರ್ ಶೆಟ್ಟಿ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದಾವೆ. ಕಡಲಿನಷ್ಟು ವಿಸ್ತಾರವಾದಂತಹ ಒಂದು ವಿಷಯವನ್ನಿಟ್ಟು ಒಂದು ಭೋಗಸೆ ನೀರನ್ನು ತನ್ನಿ ಅಂತ ಹೇಳಿದ ಹಾಗಾಯಿತು. ಇದು ಪರಿವರ್ತನೆ ಜಗದ ನಿಯಮ. ಆ ಜಗದ ನಿಯಮ ಎನ್ನುವುದನ್ನು ಕಾಲಕಾಲಕ್ಕೆ ನಾವು ಕಂಡುಕೊಂಡಿದ್ದೇವೆ. ಆರಂಭದಲ್ಲಿ ನಾವು ಪುರಾಣದ ಕಥೆಗಳನ್ನು ಕೇಳಿದಾಗ ನಾರದ ಮಹರ್ಷಿಯ ವಿಷಯವನ್ನು ಕೇಳ್ತೇವೆ. ಅವರು ವರದಿಗಾರರಾಗಿಯೇ ತಿರುಗಾಡಿದ್ದು, ಆದರೆ ಆ ವರದಿಯಲ್ಲಿ ಲೋಕದ ಒಳಿತಿತ್ತು. ಒಮ್ಮೆ ಬಲರಾಮನ ಆಸ್ಥಾನಕ್ಕೆ ಬರ್ತಾರೆ. ಒಂದು ಸಣ್ಣ ಪ್ರಸಂಗದಲ್ಲಿ ಆಸ್ಥಾನಕ್ಕೆ ಬಂದು ಕೃಷ್ಣನ ಬಗ್ಗೆ ದೂರು ಕೊಡ್ತಾರೆ. ಅವ ಶೂರಸೇನಲ್ಲಿ ಹೋಗಿದ್ದ, ಶಮಂತಕ ಮಣಿಯನ್ನು ಕೇಳಿದ. ಈಗ ಅವನ ಮಗ ಕಾಡಿಗೆ ಹೋದವ ಸತ್ತು ಹೋಗಿದ್ದಾನೆ ಅಥವಾ ನಾಪತ್ತೆಯಾಗಿದ್ದಾನೆ, ಬರಲಿಲ್ಲ. ನಿನ್ನ ತಮ್ಮನೇ ಅವನನ್ನು ಏನೋ ಮಾಡಿ ಶಮಂತಕ ಮಣಿಗಾಗಿ ಅಪಹರಿಸಲಿಕ್ಕೆ ಈ ಉಪಾಯವನ್ನು ಮಾಡಿದ್ದಾನೆ ಎನ್ನುವಂತಹ ಆರೋಪವನ್ನು ದ್ವಾರಕೆಯ ರಾಜನಾಗಿದ್ದಂತಹ
ಕೃಷ್ಣನ ಅಣ್ಣನಾಗಿದ್ದಂತಹ ಬಲರಾಮನಿಗೆ ತಿಳಿಸ್ತಾನೆ. ಬಲರಾಮ ಈ ವರದಿಯ ಸತ್ಯ ಅಂದರೆ ಈ ಆರೋಪ ಜನರಿಂದ ಕೇಳಿ ಬರ್ತಾ ಇದೆ ಎನ್ನುವಂಥ ವರದಿ ನಾರದನ ಮೂಲಕ ಬಲರಾಮ ಇದರ ಸತ್ಯಾಸತ್ಯತೆಗಾಗಿ ಕೃಷ್ಣನನ್ನು ಪರೀಕ್ಷಿಸ್ತಾನೆ. ಆ ನಂತರ ಕಥೆಯ ಸುಖಾಂತ್ಯವಾಗ್ತದೆ. ನಾನು ಕಥೆಯನ್ನು ವಿಸ್ತಾರ ಮಾಡುವುದಿಲ್ಲ. ಹೀಗೆ ಅಲ್ಲಿ ನಾರದ ಮುನಿಯ ಆ ವರದಿ ಲೋಕಹಿತಕ್ಕೆ ಕಾರಣವಾಗ್ತದೆ. ಇದು ಗ್ರಾಮೀಣ ವರದಿಯೋ ನಗರದ ವರದಿಯೋ ಬೇರೆ ವಿಷಯ. ಇಲ್ಲಿ ನಮ್ಮ ವಿಷಯ ವ್ಯಾಪ್ತಿ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಇರುವ ಸವಾಲು ಮತ್ತು ಸಾಧ್ಯತೆಗಳು. ವಸಂತರವರು ಆಶಯ ಭಾಷಣದಲ್ಲಿ ಹೇಳುವಾಗ ಹೇಳಿದರು, ಸವಾಲುಗಳನ್ನೇ ನಾವು ಸಾಧ್ಯತೆಯನ್ನಾಗಿ ಮಾಡಿಕೊಳ್ಬೇಕು ಹೇಳಿಕೊಂಡು. ಈ ಮಾತನ್ನು ನಾವು ಹೆಚ್ಚು ವಿಸ್ತಾರವಾಗಿ ತೆಗೆದುಕೊಂಡ್ರೆ ನಮ್ಮ ಬದುಕೇ ಒಂದು ಯಾವಾಗಲೂ ಹೆಚ್ಚಿನ ಅಂಶ ಸವಾಲಾಗಿರ್ತದೆ. ಆದರೆ ಆ ಸವಾಲು ಅಂತ ಹೇಳಿಕೊಂಡು ನಾವು ಪಲಾಯನವಾದ ಮಾಡಿದರೆ ಆ ಬದುಕಿನಲ್ಲಿ ಸಾರ್ಥಕತೆ ಇರುವುದಿಲ್ಲ. ಸಾರ್ಥಕತೆ ಯಾವಾಗ ಆಗುವುದು ಅಂತ ಹೇಳಿದರೆ, ಯಾವೆಲ್ಲ ಸವಾಲುಗಳು ನಮಗೆ ಬರ್ತದೆಯೋ ಅದನ್ನು ಸಾಧ್ಯತೆಯನ್ನಾಗಿ ಮಾಡಿಕೊಂಡು ನಮ್ಮ ಬದುಕನ್ನು ರೂಪಿಸುವುದು, ಏರಿಸುವುದು, ಆಗ ಬದುಕಿಗೊಂದು ಸಾರ್ಥಕತೆ ಬರ್ತದೆ. ಗ್ರಾಮೀಣ ವರದಿಗಾರಿಕೆಯಲ್ಲೂ ಹಾಗೆಯೇ. ನಾನು ಸರಿಸುಮಾರು 34 ವರ್ಷ ಆಯಿತು ಪತ್ರಿಕೋದ್ಯಮದಲ್ಲಿ, 15-16 ವರ್ಷ ಮುದ್ರಣ ಮಾಧ್ಯಮ, ಆ ನಂತರ ಈಗ 20 ವರ್ಷಗಳಿಂದ ಪೊಸಕುರಲ್ ಮಾಧ್ಯಮದಲ್ಲಿ ನನ್ನದಾದಂತಹ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ 34 ವರ್ಷದ ಅವಧಿಯಲ್ಲಿ ನನಗೆ 2 ರೀತಿಯ ಅನುಭವಗಳಾಗಿದೆ. ನಗರದಲ್ಲೂ ನಾನು ಕೆಲಸ ಮಾಡಿದ್ದೇನೆ, ಇತ್ತ ಗ್ರಾಮೀಣ ಪ್ರದೇಶದಲ್ಲೂ ನಾನು ಕೆಲಸ ಮಾಡಿದ್ದೇನೆ. ಗ್ರಾಮೀಣ ಮತ್ತು ನಗರವನ್ನು ನೋಡುವಾಗ ನಗರ ಭಾಗದಲ್ಲಿ ನಮಗೆ ಅವಕಾಶಗಳು ವಿಪುಲ ಅಂತ ನಾವು ಅನ್ನಿಸುವುದು ಮಾತ್ರ. ಗ್ರಾಮೀಣ ಭಾಗದಲ್ಲೂ ಅಷ್ಟೇ ಅವಕಾಶಗಳು ಇವೆ ಎನ್ನುವಂತಹ ಒಂದು ಸಾಧ್ಯತೆಯನ್ನು ನಾವನ್ನು ಯಾವಾಗ ಕಂಡುಕೊಂಡೆ ಅಂತ ಹೇಳಿದರೆ, ಯಾವಾಗ ನಾನು ಹೊಸಕುರಲನ್ನು ಕೇವಲ ಉಳ್ಳಾಲ ಮಟ್ಟಕ್ಕೆ ಸೀಮಿತಗೊಳಿಸಿ, ಅಂದರೆ ಈಗಿನ ಯಾವ ಉಳ್ಳಾಲ ತಾಲೂಕು ಅಂತ ಹೇಳ್ತೇವೆ ಅದರಲ್ಲೂ ಪೂರ್ತಿ ಬರುವುದಿಲ್ಲ, ಆ ವ್ಯಾಪ್ತಿಗೆ ಒಳಪಡಿಸಿ ಆರಂಭಿಸಿದಾಗ ಎಲ್ಲರೂ ನನ್ನನ್ನು ಕೇಳಿದರು, ಇದು ಸಾಧ್ಯವಾ ಅಂತ ಹೇಳಿಕೊಂಡು. ಯಾಕೆಂದರೆ ಒಂದು ಸಣ್ಣ ಭಾಗದಲ್ಲಿ ಒಂದು ವಿದ್ಯುನ್ಮಾನ ಮಾಧ್ಯಮವನ್ನು ಆರಂಭಿಸುವುದು ಸಾಧ್ಯವೇ ಹೇಳಿಕೊಂಡು. ಕಠಿಣ ಕೆಲಸ, ಸವಾಲು ಇತ್ತು. ಆದರೆ ಇಲ್ಲಿ ಏನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವಾಗ ನಾವು ನಮ್ಮ ವೃತ್ತಿಯನ್ನು ಪ್ರೀತಿಸ್ತೇವೆಯೋ ಆ ವೃತ್ತಿಯನ್ನು ಇದು ನನ್ನ ವೃತ್ತಿ ಅಂತ ಭಾವಿಸಿ ಈ ವೃತ್ತಿಯಲ್ಲೇ ನಾನು ಏನಾದರೂ ಒಂದು ಸಾಧಿಸಬೇಕು ಅಂತ ಅನ್ನಿಸಿ ಕೆಲಸ ಮಾಡಿದರೆ, ಪರಿಶ್ರಮ ಪಟ್ಟಿದರೆ ಆ ಶ್ರಮಕ್ಕೆ ಸಾರ್ಥಕತೆ ದೊರೆಯುತ್ತದೆ ಎನ್ನುವುದಕ್ಕೆ 20 ವರ್ಷಗಳ ನನ್ನ ಅನುಭವದಲ್ಲಿ ಕಂಡುಕೊಂಡಿದ್ದೇನೆ ಎನ್ನುವುದನ್ನು ಹೇಳಲಿಕ್ಕೆ ನನಗೆ ಖಂಡಿತವಾಗಿ ಹೆಮ್ಮೆಯಾಗುತ್ತದೆ. ಇದು ಗ್ರಾಮೀಣ ಪ್ರದೇಶ ನನಗೆ ಕೊಟ್ಟಂತಹ ಸಾಧ್ಯತೆಗಳಿಂದಾಗಿ ಬಂತು ಅಂತ ಹೇಳಿಕೊಳ್ಳುತ್ತಾ, ನನ್ನನ್ನು ಬೆಳೆಸಿದವರು, ಇಷ್ಟು ಎತ್ತರಕ್ಕೆ ಏರಿಸಿದವರು ಗ್ರಾಮೀಣ ಪ್ರದೇಶದ ಜನರು ಅಂತ ಹೇಳಿಕೊಳ್ಳಿಕ್ಕೆ ಹೆಮ್ಮೆಯಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಸವಾಲುಗಳು ಇಲ್ಲ ಅಂತ ಹೇಳುವುದಿಲ್ಲ. ಗ್ರಾಮೀಣ ಪರಿಸರದ ಬದುಕೇ ಒಂದು ಸವಾಲು. ಆದರೆ ಅದನ್ನು ಅವರು ಯಾವತ್ತೂ ನಾವು ಸವಾಲಿನಲ್ಲಿ ಬದುಕುತ್ತಾ ಇದ್ದೇವೆ ಅಂತ ಹೇಳಿಕೊಳ್ಳುವುದಿಲ್ಲ. ಅವರು ಹೇಳಿಕೊಳ್ಳುವುದು, ಗ್ರಾಮೀಣ ಪರಿಸರದ ಜನರು ಬದುಕುವುದೇ ಪ್ರಕೃತಿಯ ಜೊತೆಗೆ, ಪರಿಸರದ ಜೊತೆಗೆ. ಅವರು ಅದನ್ನು ನಂಬಿ ಬದುಕುತ್ತಾರೆ, ಅದನ್ನು ನಂಬಿ ತಮ್ಮದಾದಂತಹ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ. ಈ ಬದುಕನ್ನು ಅವರು ಕಟ್ಟಿಕೊಳ್ಳುವಾಗ ನಾವು ಗ್ರಾಮೀಣ ಪ್ರದೇಶದ ಪತ್ರಕರ್ತರಾಗಿ ಅವರನ್ನು ಒಂದು ಆದರ್ಶವಾಗಿ ಇಟ್ಟುಕೊಂಡ್ರೆ ಅಲ್ಲಿ ನಮಗೆ ಗುರುತಿಸುವಂತಹ ಅದೆಷ್ಟೋ ವ್ಯಕ್ತಿಗಳು, ಸಾಧನೆಗಳು ಎಲ್ಲವೂ ದೊರೆಯುತ್ತವೆ. ಕೇವಲ ವರದಿಗಾರಿಕೆ ಅಂತ ಹೇಳಿದರೆ ಯಾವುದು ಸಮಾಜಕ್ಕೆ ಬೇಡವಾದದ್ದಿದೆಯೋ ಅದನ್ನೇ ವಿಜೃಂಭಣೆ ಮಾಡಿ ತೋರಿಸುವುದಲ್ಲ. ಸಮಾಜಕ್ಕೆ ಬೇಕಾದುದು ಏನು ಇದೆ ಅದನ್ನು ತೋರಿಸಿದಾಗಲೂ ಅದಕ್ಕೆ ವಿಫುಲವಾದಂತಹ ಅವಕಾಶಗಳು ಬರ್ತವೆ. ಇದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡುವುದಿದ್ದರೆ, ನಮ್ಮ ಅಕ್ಷರ ಸಂತ ಹಾಜಬ್ಬನವರ ಬಗ್ಗೆ ಹೇಳ್ಬೋದು. ಗುರುವಪ್ಪ ಬಾಳೆಪುಣಿಯವರು ಈಗಲೇ ನಮ್ಮ ಜೊತೆಯಲ್ಲಿ ಇದ್ದರು. ಕೇವಲ ಕಿತ್ತಳೆ ಬುಟ್ಟಿಯ ಮಾರಾಟಗಾರ ಅಕ್ಷರ ಸಂತ ಹಾಜಬ್ಬರವರಂಥ ಒಂದು ವ್ಯಕ್ತಿಯನ್ನು ಅವರು ಹೊಸದಿಗಂತದ ಮೂಲಕ ಪರಿಚಯಿಸಿದಾಗ ಅದು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ಅವರು ಇವತ್ತು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮನ್ನಣೆ ಪಡೆಯುವಂತಾಯಿತು. ನಮ್ಮ ದೇಶದ ಬಹುದೊಡ್ಡ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀಯನ್ನು ಪಡೆದಂತಾಯಿತು. ಇದರಿಂದಾಗಿ ಏನಾಯಿತು, ಒಬ್ಬ ಗ್ರಾಮೀಣ ಪರಿಸರದ ವರದಿಗಾರ, ಒಬ್ಬ ಗ್ರಾಮೀಣ ಪರಿಸರದ ವ್ಯಕ್ತಿಯನ್ನು ಗುರುತಿಸಿದಾಗ ಅಲ್ಲಿಯ ಸಾಧ್ಯತೆಗಳು, ಇದನ್ನು ನಾನು ಹೇಳುವುದು. ಇಂತಹ ವ್ಯಕ್ತಿಗಳು ಅದೆಷ್ಟೋ ಇದ್ದಾರೆ. ಇಂತಹ ಸಾಧಕರನ್ನು ಈಗ ನಮ್ಮ ಬಾಳೆಪುಣಿಯವರು ನಿಮ್ಮ ಮುಂದೆ ವಿವರವಾಗಿ ಇಡಲಿಕ್ಕಿದ್ದಾರೆ. ಹಾಗಾಗಿ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಕಷ್ಟಗಳು ಅಂತ ಹೇಳಿದರೆ ಯಾವಾಗ ಬರ್ತದೆ ಅಂತ ಹೇಳಿದರೆ, ಈಗ ನಮ್ಮನ್ನು ಕೆಲವರು ಉತ್ತೇಜಿಸುವವರಿದ್ದಾರೆ. ಅವಳು ಅಂಚಾಂಡ ಐನು ಮನ್ಪುಲೆ ಐನು ಬರೆಯಲೆ ಇಂದೇನು ಪಾಡ್ಲೆ, ನಮ್ಮನ್ನು ಉತ್ತೇಜಿಸುವವರು ತುಂಬ ಮಂದಿ ಇದ್ದಾರೆ. ಆದರೆ ಈ ಉತ್ತೇಜಿಸುವಂತಹ ಮಂದಿಯ ಹಿಂದೆ ಅದು ಒಳ್ಳೆಯ ಭಾವನೆ ಇರಬಹುದು, ಕೆಟ್ಟ ಭಾವನೆ ಇರಬಹುದು. ಅದನ್ನು ನಾವು ಸ್ವೀಕರಿಸುವುದರಲ್ಲಿರುವುದು. ನಾವು
ಯಾವಾಗ ಇದನ್ನು ಯಾವ ರೀತಿಯಲ್ಲಿ ವರದಿ ಮಾಡಬೇಕು ಎನ್ನುವುದನ್ನು ನಮ್ಮ ವಿವೇಚನೆಗೆ ಬಿಟ್ಟದ್ದು. ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಮರಳುಗಾರಿಕೆಯ ವರದಿ ಮಾಡಿದಾಗ ನಮ್ಮೊಬ್ಬ ಪತ್ರಕರ್ತ ಬಂಧುವಿಗೆ ಒಮ್ಮೆ ಹಲ್ಲೆ ಆಯಿತು. ಯಾಕೆ ಆಯಿತು ಅಂತ ಹೇಳಿದರೆ, ಈ ಗ್ರಾಮೀಣ ಪರಿಸರದಲ್ಲಿ ಜನರನ್ನು ಗುರುತಿಸಲಿಕ್ಕೆ ಬಹಳ ಸುಲಭ. ಯಾಕೆಂದರೆ ಒಂದು ಸಣ್ಣ ವ್ಯಾಪ್ತಿಯ ಪ್ರದೇಶದಲ್ಲಿ ನಾವು ಬದುಕುವವರು. ಯಾವುದಾದರೂ ಒಂದು ಬೇಡದ ವರದಿಯನ್ನು, ಅಹಿತಕರ ವರದಿಯನ್ನು ಅದು ಬೇಡವಾದ ರೀತಿಯಲ್ಲಿ ನಾವು ಪ್ರಕಟಿಸಿದರೆ ನಾವು ಹತ್ತಿರದಲ್ಲಿ ಅವರಿಗೆ ಸಂಪರ್ಕ ಸಿಗ್ತೇವೆ. ಅದೇ ನಗರ ಪ್ರದೇಶದಲ್ಲಿ ಅಥವಾ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಇಂತಹ ಒಂದು ವರದಿ ಪ್ರಕಟವಾದರೆ ಅದನ್ನು ಬರೆದವ ಯಾರು, ಹೇಳಿದವ ಯಾರು, ಯಾರಿಗೂ ಗೊತ್ತೇ ಆಗುವುದಿಲ್ಲ. ಆದರೆ ಇಲ್ಲಿ ನಾವು ಸುಲಭದಲ್ಲಿ ಜನರ ಕಣ್ಣಿಗೆ ಎಟಕ್ತೇವೆ. ಯಾಕೆಂದರೆ ಒಂದು ಸಣ್ಣ ವ್ಯಾಪ್ತಿಯಲ್ಲಿ ನಾವು ಬದುಕುವುದು. ಇದು ಗ್ರಾಮೀಣ ಪತ್ರಿಕೋದ್ಯಮದ ಒಂದು ಸಂಕಷ್ಟವೂ ಹೌದು. ಇಂತಹ ಸವಾಲುಗಳ ಮಧ್ಯೆ ನಮ್ಮದಾದಂತಹ ಬದುಕನ್ನು, ಗ್ರಾಮೀಣ ಪತ್ರಕರ್ತರಾಗಿ ಯಾವಾಗ ನಾವು ಬದುಕನ್ನು ಸ್ವೀಕರಿಸಿದ್ದೇವೆಯೋ ಅದು ನಮ್ಮ ಅನ್ಸಾರಿ ಇನಾವಳಿಯವರು ಹೇಳಿದರು, ಅದು ಇಲ್ಲಿ ನಾವು ಬಹಳ ಕಷ್ಟ, ನಮ್ಮ ಸ್ಟ್ರಿಂಜರಾಗಿ ಅರೆಕಾಲಿಕ ವರದಿಗಾರರಾಗಿ ಸಂಪಾದನೆಯ ದೃಷ್ಟಿಯಿಂದ ಕಷ್ಟ ಇರಬಹುದು. ಆದರೆ ಅದಕ್ಕೆ ಉತ್ತರವಾಗಿ ಸತೀಶ್ ಪುಂಡಿಕಾಯಿಯವರು ಒಂದು ಹೇಳಿದರು, ನಾವು ಇಲ್ಲಿ ನಮ್ಮ ಸಾಧ್ಯತೆಗಳನ್ನು ಬೆಳೆಸಿಕೊಂಡ್ರೆ, ಜನರ ವರದಿಗಳನ್ನು ಅವರಿಗೆ ಬೇಕಾದ ಹಾಗೆ ಮುಟ್ಟಿಸಿದರೆ ನಾವು ದೇವರಾಗುತ್ತೇವೆ. ಇದನ್ನು ನಾನು ಕಂಡುಕೊಂಡಿದ್ದೇನೆ. ನಾವು ಯಾವುದಾದ್ರೂ ಒಂದು ಉಪಕಾರ ರೀತಿಯನ್ನು ಮಾಡಿದಾಗ ಆ ಜನರು ನಮ್ಮನ್ನು ನೋಡುವ ರೀತಿಯೇ ಬೇರೆ. ಅದು ದೇವರಿಗಿಂತ ಮಿಗಿಲಾಗಿ ನಮ್ಮನ್ನು ನೋಡ್ತಾರೆ, ಅನುಭವಿಸ್ತೇವೆ. ನಾನು ಈಗಲೂ ಹೋದಲ್ಲಿ ಕೆಲವು ಕಡೆ ನನಗೆ ಅವರ ಮನೆಯಲ್ಲಿ ಇದ್ದದನ್ನು ಕಟ್ಟಿಕೊಡುವುದಿದೆ. ಯಾವಾಗಲೂ ಮಾಡಿದ್ದ ಒಂದು ಸಣ್ಣ ಉಪಕಾರ ಈಗಲೂ ಪ್ರತಿಫಲವಾಗಿ ನಮಗೆ ಹಿಂದಕ್ಕೆ ಬರ್ತದೆ. ಹೀಗಾಗಿ ಈ ಗ್ರಾಮೀಣ ಪತ್ರಿಕೆಯಲ್ಲಿರುವಂತಹ, ನಾನು ಅದರ ಹೆಚ್ಚಿನ ಸವಾಲುಗಳನ್ನು ವಿವರಿಸಲಿಕ್ಕೆ ಹೋಗುವುದಿಲ್ಲ, ಸಮಯದ ಮಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಸವಾಲಿನ ಮಧ್ಯೆ ನಮ್ಮ ಸಾಧ್ಯತೆಗಳನ್ನು ಹೆಚ್ಚಿಸಿಕೊಂಡು ಆ ಸವಾಲಿನ ಮಧ್ಯೆ ನಾವು ಬೆಳೆದಾಗ ನಾವು 4 ಜನರಿಗೆ ಗುರುತಿಸಲಿಕ್ಕೆ ಆಗ್ತೇವೆ. ಇಲ್ಲಿ ವಿಷಯದಲ್ಲಿ ತುಂಬ ಇದೆ. ಉದ್ಯೋಗದ ಭದ್ರತೆ, ಇದನ್ನು ನಾವು ಸ್ವಂತ ಪರಿಶ್ರಮದಿಂದ ಸಾಧಿಸಬೇಕು. ಸವಾಲುಗಳು, ಅಭಿವೃದ್ಧಿ ಪತ್ರಿಕೋದ್ಯಮ, ಇದನ್ನು ನಾವು ನಮ್ಮದೇ ಆದ ರೀತಿಯಲ್ಲಿ ಸಾಧಿಸಬೇಕು. ಹಾಗೆ ಹಂಸಾ ಮಲ್ಲಾರ್ರವರು ಹೇಳಿದರು, ಜಾಹೀರಾತು ಇವತ್ತು ಪತ್ರಿಕೆಗೆ ಅನಿವಾರ್ಯ. ಖಂಡಿತವಾಗಿಯೂ ಹೌದು. ಕೊರೋನಾ ನಂತರದಲ್ಲಿ ನಾವು ಎಲ್ಲರೂ ಸ್ವಂತವಾಗಿ ಯಾರು ಉದ್ಯಮವನ್ನು ಮಾಡ್ತಾ ಇದ್ದೇವೆ, ತುಂಬ ಕಷ್ಟದಲ್ಲಿದ್ದೇವೆ. ಆದರೆ ಆ ಕಷ್ಟವನ್ನು ಎದುರಿಸುವಂತಹ ಶಕ್ತಿಯನ್ನು ಕೊಡುವಂಥ ಭಗವಂತನೇ ಕೇಳಿಕೊಳ್ತಾ, ನಮ್ಮ ಶ್ರಮದ ಮೂಲಕವಾಗಿ ಈ ಕಷ್ಟವನ್ನು ನೀಗಿಸುವ ಪ್ರಯತ್ನವನ್ನು ಮಾಡುವ, ಗ್ರಾಮೀಣ ಪತ್ರಿಕೆಯಲ್ಲಿ ಇರುವಂತಹ ಸವಾಲುಗಳನ್ನು ಸಾಧ್ಯತೆಗಳನ್ನಾಗಿ ಮಾಡಿಕೊಂಡು ನಮ್ಮ ವೃತ್ತಿಯನ್ನು ಪ್ರೀತಿಸ್ತಾ, ನಾವು ಕೊನೆಯ ಒಂದು ಮಾತನ್ನು ಹೇಳ್ತೇನೆ. ನಾವೆಲ್ಲ ಹಿರಿಯನನ್ನು ಕೇಳಿದ್ದೇವೆ, ಯಾನು ಬೆಂದಿನ ಯಾರು ಎನ್ನ ಮಗ ಈ ಕಷ್ಟ ಬೋರ್ಚಿ, ಎನ್ನ ಜೋಕ್ಲಿಗೆ ಈ ಬೇಲೆ ಬೋರ್ಚಿ ಹೇಳ್ತಾರೆ. ಯಾಕೆಂತ ಹೇಳಿದರೆ ನಮ್ಮ ವೃತ್ತಿಯೇ ತುಂಬ ಕಷ್ಟದ್ದು ಅಂತ ಹೇಳಿಕೊಂಡು, ಯಾವಾಗ ನಾವು ನಮ್ಮ ವೃತ್ತಿಯನ್ನು ಕಷ್ಟ ಅಂತ ಭಾವಿಸ್ತೇವೋ ನಮ್ಮ ಮಕ್ಕಳಿಗೆ ಅದು ಬೇಡ ಅಂತ ಹೇಳ್ತೇವೆ. ನಾವು ಖಂಡಿತವಾಗಿಯೂ ಹಾಗೆ ಹೇಳಬಾರ್ದು. ನಮ್ಮ ವೃತ್ತಿ ನಾವು ಇದನ್ನು ಆಯ್ಕೆ ಮಾಡಿಕೊಂಡದ್ದಿರಬಹುದು ಅಥವಾ ನಾವು ಅನಿವಾರ್ಯವಾಗಿ ಸ್ವೀಕರಿಸಿದ್ದಿರಬಹುದು. ನಾನಂತೂ ಧೈರ್ಯವಾಗಿ ಹೇಳ್ತೇನೆ, ನಾನು ಕಲಿತ ವಿಷಯವೇ ಬೇರೆ. ಪತ್ರಿಕೋದ್ಯಮದ ಮೇಲೆ ಆಸಕ್ತಿಯಿಂದಲೇ ನಾನು ಪತ್ರಿಕೋದ್ಯಮಕ್ಕೆ ಬಂದವ. ಹಾಗಾಗಿ ಇಲ್ಲಿ ಏನು ಮಾಡಿದ್ದೇನೆ ಅದರಲ್ಲಿ ನನಗೆ ಖಂಡಿತವಾಗಿಯೂ ತೃಪ್ತಿ ಇದೆ. ನನ್ನ ಮಕ್ಕಳಿಗೆ ಬೊರ್ಚಿ ಅಂತ ನಾನು ಹೇಳುವುದಿಲ್ಲ. ನನ್ನ ಮಗ ಒಬ್ಬ ಈಗಲೂ ಇದ್ದಾನೆ, ಬೇರೆ ಕಲಿತಾ ಇದ್ದರೂ ಇಲ್ಲಿಯ ಅವಕಾಶಗಳು ಅವನಿಗೆ ಸಾಧ್ಯತೆಗಳನ್ನು ಕೊಟ್ಟಿದೆ. ಹಾಗಾಗಿ ವೃತ್ತಿ ಬದುಕಿನಲ್ಲಿ ನಿಷ್ಠರಾಗಿ, ಪ್ರಾಮಾಣಿಕರಾಗಿ, ನಮ್ಮಿಂದ ಸಮಾಜಕ್ಕೆ ಏನಾದರೂ ಅಭಿವೃದ್ಧಿ ಮಾಡುವಂತಹ ಕೊಡುಗೆಯನ್ನು ಕೊಡುವ, ನಮ್ಮದಾದಂತಹ ಬದುಕಿನಲ್ಲಿ ಸಮಾಜದ ಬದುಕನ್ನು ಕಾಣುವ ಅಂತ ಹೇಳಿಕೊಳ್ಳುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ, ಉಳ್ಳಾಲ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಸಮ್ಮೇಳನದಲ್ಲಿ ಈ ಒಂದು ಮಾಧ್ಯಮದ ವಿಷಯವನ್ನು ಇಟ್ಟುಕೊಂಡು ನಮಗೆಲ್ಲರಿಗೂ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರ ಪರ ವಂದಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಕೊಡುತ್ತದೆ. ಜೊತೆಗೆ ಪತ್ರಿಕೋದ್ಯಮದಲ್ಲಿ ಇದ್ದುಕೊಂಡು ಸಮಾಜದ ಒಂದಷ್ಟು ಒಡಕುಗಳನ್ನು ಕೂಡ ತಿದ್ದಬಹುದು ಅನ್ನುವಂಥ ಮಾತುಗಳು. ಖಂಡಿತ ನಿಮ್ಮ ಹಿತನುಡಿಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾವೆ. ಬಂದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ಆತ್ಮೀಯವಾದ ವಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ, ನಮ್ಮ ಸಾಹಿತ್ಯ ಪರಿಷತ್ನ ಶ್ರೀಯುತ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಕೋಡಿಯವರು, ಹಾಗೆ ಸಮಾಜ ಸೇವಕರಾಗಿರುವಂತಹ ಅಬ್ದುಲ್ ಖಾದರ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಶ್ರೀಯುತ ಆನಂದ್ ಅಸೇಗೋಳಿಯವರು ವೇದಿಕೆಗೆ ಬಂದು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹೊಸಕುರಲ್ನ ನಿರ್ದೇಶಕರಾಗಿರುವಂಥ ವಿದ್ಯಾಧರ್ ಶೆಟ್ಟಿ, ಆಶಯ ಭಾಷಣವನ್ನು ಮಾಡಿರುವಂಥ ವಸಂತ್ ಕೊಣಾಜೆ, ಸಂವಾದಕರಾಗಿರುವಂಥ ಹಂಸಾ ಮಲಾರ್, ಅನ್ಸಾರ್ ಇನೋಳಿ, ಮೋಹನ್ ಕುತ್ತಾರ್, ಸತೀಶ್ ಪುಂಡಿಕಾಯಿ ಅವರಿಗೆ ಸ್ಮರಣಿಕೆಯನ್ನಿತ್ತು ಪ್ರೀತಿಯ ಗೌರವವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇಂದಿನ ಸಮ್ಮೇಳನಾಧ್ಯಕ್ಷರಾಗಿರುವಂತಹ ಶ್ಯಾಮಲಾ ಮಾದ ಇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ,
ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವಂತಹ ಎಲ್ಲ ಪತ್ರಿಕೋದ್ಯಮದ ಮಿತ್ರರಿಗೆ, ಪತ್ರಕರ್ತ ಬಂಧುಗಳಿಗೆ, ಸಮಾಜ ಸೇವಕರಾಗಿರುವಂತಹ ಅಬ್ದುಲ್ ಖಾದರ್ ಅವರು, ಕನ್ನಡ ಸಾಹಿತ್ಯ ಪರಿಷತ್ನ ಉಳ್ಳಾಲ ಘಟಕದ ಸದಸ್ಯರಾಗಿರ್ತಕ್ಕಂಥ ರವಿಕುಮಾರ್ ಕೋಡಿಯವರು, ಸದಸ್ಯರಾಗಿರ್ತಕ್ಕಂತಹ ಆನಂದ್ ಅಸೇಗೋಡಿಯವರು ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಪತ್ರಕರ್ತ ಮಿತ್ರರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಳ ಘಟಕದ ಪರವಾಗಿ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ತೆರವುಗೊಳಿಸಿ